ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇವತ್ತಿನ ವಿಷಯ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು. ಕಣ್ಣು ಅಂತ ಬಂದಾಗ ಮಾನವನ ಬದುಕಿಗೆ ಒಂದು ಆವಿಷ್ಕಾರ ಅನ್ನುವಂಥದ್ದನ್ನು ಕೊಟ್ಟದೇ ಕಣ್ಣು. ಇವತ್ತು ಜಗತ್ತು ಇಷ್ಟೊಂದು ಬೆಳಿಬೇಕಾದ್ರೆ ಅದಕ್ಕೆ ಮಾನವನ ಕಣ್ಣು ಅಂತೂ ಸೂಜಿ ಥರ ಕೆಲಸ ಮಾಡಿದೆ. ಒಂದು ಬದುಕಿನ ಬದಲಾವಣೆ, ಜಗದ ಬದಲಾವಣೆಗೆ ಎಲ್ಲದಕ್ಕೂ ಕೂಡ ಕಣ್ಣು ಅನ್ನುವಂಥದ್ದು ಪ್ರಮುಖವಾಗಿ ನಾಂದಿ ಹಾಡಿದೆ. ಇವತ್ತು ಕಣ್ಣಿನ ಮೂಲಕ ಇಡೀ ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೇವೆ, ಸುಂದರಗೊಳಿಸ್ತಾ ಇದ್ದೇವೆ. ಎಲ್ಲ ಕೆಲಸಕ್ಕೂ ಕೂಡ ಪ್ರಮುಖ ಅಂಗ ನಮ್ಮ ಜೊತೆಗೆ ಇದ್ದರೆ ಚೆನ್ನಾಗಿರ್ತದೆ ಅಂತ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ಕಣ್ಣು. ಸೊ ಹಾಗಾಗಿ ಮಾನವನ ಜೀವನದ ದೇಹದ ಪ್ರಮುಖ ಅಂಗ ಕಣ್ಣು. ಕಣ್ಣಿನಲ್ಲೂ ಪ್ರಮುಖವಾಗಿ ಮಕ್ಕಳ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಇವತ್ತಿನ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕಿರುವಂಥದ್ದು. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನೇತ್ರ ತಜ್ಞರು. ಇವರು ಪ್ರಖ್ಯಾತರು. ಯಾಕಂತ ಹೇಳಿದ್ರೆ ಇವರು ತನ್ನ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದವರು. ಜೊತೆಗೆ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಯಶಸ್ಸಿನ ಹಂತವನ್ನು ತಲುಪಿರುವಂಥವರು. ನಮ್ಮ ಜೊತೆಗೆ ಡಾಕ್ಟರ್ ಸುನಯನ ಇದ್ದಾರೆ. ಸೊ ಬಹಳಷ್ಟು ಅವರನ್ನು ಖುಷಿನ ನಾನು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಸುನಯನ ಭಟ್ ಅವರು, ಪ್ರೀತಿಯ ಸ್ವಾಗತ ತಮಗೆ. ಸುನಯನ ಭಟ್ ಅವರ ಬಗ್ಗೆ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇವರು ಮುಖ್ಯವಾಗಿ ಮಕ್ಕಳ ನೇತ್ರ ತಜ್ಞರು ಕೂಡ ಹೌದು. ಅದಕ್ಕಿಂತ ಹೆಚ್ಚಾಗಿ ಮಾಲುಗಣ್ಣಿನ ತಜ್ಞರು. 2 ವರ್ಷದ ಕಾಲ ಆ ಒಂದು ಮಾಲುಗಣ್ಣಿನ ಚಿಕಿತ್ಸೆಯ ಬಗ್ಗೆ ಬಹಳಷ್ಟು ಕಲಿತು ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಯಶಸ್ಸಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮುಖ್ಯವಾಗಿ ಇವರು ಸಹ ಪ್ರಾಧ್ಯಾಪಕರು, ನೇತ್ರ ವಿಜ್ಞಾನ ವಿಭಾಗ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು. ಹಾಗೆಯೇ ಇವ್ರದ್ದೇ ಕ್ಲಿನಿಕ್ ಕೂಡ ಇದೆ, ರೈನ್ಬೋ ಐ ಕೇರ್ ಸೆಂಟರ್, ಉರ್ವ ಮಾರ್ಕೆಟ್, ಸೊ ಮಂಗಳೂರು ಇಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಇವ್ರ ಜೊತೆಗೆ ಮಾತನಾಡಲಿಕ್ಕಿದ್ದೇನೆ. ಮುಖ್ಯವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಕಣ್ಣು ಅನ್ನುವಂಥದ್ದು ಎಷ್ಟು ಸ್ಪೆಷಲ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್. ಆದರೆ ಕಣ್ಣಿನಲ್ಲಿ ಬರುವಂಥ ಸಮಸ್ಯೆಗಳನ್ನು ಗುರುತಿಸುವಲ್ಲಿ ತುಂಬ ಜನ ವಿಫಲರಾಗ್ತಾರೆ. ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಮನೆಯ ಮಕ್ಕಳ ಕಣ್ಣನ್ನು ಆರೈಕೆ ಮಾಡೋದು ಹೇಗೆ, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲದ ನಮಗೆ ಬೇಕಾಗಿರುವಂಥ ವಿಚಾರ. ಆ ಬಗ್ಗೆ ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೊಡ್ಡವರ ಕಣ್ಣು ಹಾಗೆ ಮಕ್ಕಳ ಕಣ್ಣು ವ್ಯತ್ಯಾಸ ಏನಿದೆ ಅಂತ? ಸೊ ನಾವು ಜನರಲಿ ಹೆಲ್ತ್ ಬಗ್ಗೆ ಮಾತಾಡುವಾಗ ಮಕ್ಕಳ ಹೆಲ್ತ್ ಅಂದ್ಕೂಳೆ ವಿ ಆರ್ ವೆರಿ ಕಾಷಿಯಸ್. ಅಂದರೆ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಂತ ನಮಗೆ ಗೊತ್ತಿದೆ. ಮೇನ್ ರೀಸನ್ ಏನು ಅಂದರೆ ಅವರು ಬೆಳೆಯುವ ಮಕ್ಕಳು, ಅವರ ಯಾವ ಅಂಗಾಂಗಗಳಿದೆ ಅದೆಲ್ಲ ಸ್ಲೋಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ನಾವು ದೊಡ್ಡವರಾದ ಮೇಲೆ ಈ ತರಹದ ಒಂದು ಬೆಳವಣಿಗೆ ನಾವು ನೋಡೋದಿಲ್ಲ. ಹಾಗೆ ಕಣ್ಣಲ್ಲೂ ಸಹ ಹಾಗೆ ಆಗ್ತಾ ಇರುತ್ತೆ. ಸೊ ಕಣ್ಣಿನ ನರ ಎಸ್ಪೆಷಲಿ ಹುಟ್ಟುವಾಗಲೇ ಅದು 100% ಬೆಳೆದಿರೋದಿಲ್ಲ. ಸೊ ಕ್ರಮೇಣವಾಗಿ ನಾವು ಬೆಳಕನ್ನೆಲ್ಲ ನೋಡುವಾಗ, ನಮ್ಮ ಸುತ್ತಮುತ್ತಲು ಏನೇನು ಆಬ್ಜೆಕ್ಟ್ಸ್ ಇದ್ದಾವೆ, ನಾವು ಕಲರ್ ನೋಡುವಾಗ, ಇಂಥದ್ದೆಲ್ಲ ಆಗುವಾಗ ಕಣ್ಣಿನ ನರ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಸೊ ಈ ಸಮಯದಲ್ಲಿ ನಾವು ಏನಾದ್ರು ತೊಂದರೆ ಇದ್ದರೆ ಅಥವಾ ಏನಾದ್ರು ದೃಷ್ಟಿಹೀನತೆ ಇದ್ದರೆ, ಸೊ ಆ ಮಗುವಿಗೆ ಬಣ್ಣ ಸರಿಯಾಗಿ ಕಾಣ್ತಾ ಇಲ್ಲ ಅಥವಾ ಬೆಳಕು ಸರಿಯಾಗಿ ಕಾಣ್ತಾ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳಿದ್ದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸಿದರೆ ಮಾತ್ರ ಅದರ ಮುಂದಿನ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಪರ್ಮನೆಂಟ್ ಆಗಿ ಒಂದೇ ಒಂದು ಸ್ಥಿತಿಯಲ್ಲಿ ಉಳ್ಕೊಂಡ್ಬಿಡತ್ತೆ. ಒಂದು 100%ಗೆ ಹೋಗದೆ ಒಂದು 40% ಇಲ್ಲ 50% ಅದರ ಕೆಪಾಸಿಟಿಯಲ್ಲೇ ಉಳ್ಕೊಂಡ್ಬಿಡತ್ತೆ. ಸೊ ಮಕ್ಕಳ ಕಣ್ಣಿನ ಆರೈಕೆ ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್. ಡಾಕ್ಟರ್ ಸುನಯನ ಭಟ್ ಅವ್ರ ಹತ್ರ ನಾನು ಕೇಳಬೇಕು, ಮುಖ್ಯವಾಗಿ ನೀವು ಯಾಕಾಗಿ ಈ ಒಂದು ಚಿಕಿತ್ಸೆ ಅಥವಾ ಅದರ ಬಗ್ಗೆ ಒಲವನ್ನು ತೊಗೊಂಡ್ಕೊಂಡ್ರಿ ನಿಮ್ಮ ಜರ್ನಿಯಲ್ಲಿ ಅಂತ? ಸೊ ಯಾಕೆ ಅಂತ ಹೇಳೋದಿದ್ರೆ, ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಕಣ್ಣಿನ ಸ್ಪೆಷಾಲಿಟಿ ನನಗೆ ಇಷ್ಟ ಇತ್ತು. ಸೊ ಹಾಗೆ ತಗೊಂಡೆ. ಮತ್ತು ಇನ್ನೂ ಕೂಡ ಒಂದು ನಂಗೆ ಮನಸ್ಸಲ್ಲಿ ಆಸೆ ಇತ್ತು, ಅಂದರೆ ನಾನು ಮಕ್ಕಳ ಜೊತೆ ಕೆಲಸ ಮಾಡಬೇಕು ಅಂತ. ಒಂದು ಮೇನ್ ರೀಸನ್ ಏನಂದರೆ, ಮಕ್ಕಳು ತಮ್ಮ ತೊಂದರೆಗಳನ್ನು ಡೈರೆಕ್ಟಾಗಿ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಎಸ್ಪೆಷಲಿ ಕಣ್ಣಿನ ತೊಂದರೆ ಮಗುವಿಗೆ ಅದು ನನಗೆ ತೊಂದರೆ ಇದೆ ಅನ್ನೋದೇ ಎಷ್ಟೋ ಸಲ ಗೊತ್ತಾಗೋದಿಲ್ಲ. ಸೊ ಅದನ್ನು ಕಂಡು ಹಿಡಿಯೋದು ಈಸ್ ವೆರಿ ಚಾಲೆಂಜಿಂಗ್. ಸೊ ಅದೊಂದು ಕಾರಣದಿಂದ, ಮತ್ತು ಫಾರ್ ದ ಲವ್ ಆಫ್ ಚಿಲ್ಡ್ರನ್, ಸೊ ಐ ಚೋಸ್ ದಿಸ್ ಸಬ್ಜೆಕ್ಟ್. ಓಕೆ, ರೈಟ್.
ಸೊ ಮಕ್ಕಳ ಕಣ್ಣಿನ ಸಮಸ್ಯೆಗಳು ಅಂತ ಬಂದಾಗ ಬಾಲ್ಯದಿಂದಲೇ ಹುಟ್ಟಿದಾಗಿನಿಂದ ಬೇರೆ ಬೇರೆ ಸಮಸ್ಯೆಗಳಿಂದ ಮಕ್ಕಳು ಬಳಲುವುದು ಅಥವಾ ರೋಗಗಳಿಗೆ ತುತ್ತಾಗುವಂಥದ್ದು ಸಾಮಾನ್ಯವಾಗಿರ್ತದೆ. ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಆ ಸಂದರ್ಭಕ್ಕೆ ಅಗತ್ಯ ಇರ್ತದೆ. ಮುಖ್ಯವಾಗಿ ನಾನು ಆ ಪುಟ್ಟ ಮಗು ಜನಿಸಿದ ಬಳಿಕ ಆ ಮಗುವಿಗೆ ಕಣ್ಣಿನ ಬಗ್ಗೆ ಮಾತನಾಡೋದಾದ್ರೆ ಯಾವ ಸಮಸ್ಯೆಗಳು ತುತ್ತಾಗ್ಬೋದು ಆ ಸಂದರ್ಭಕ್ಕೆ ಅಂತ. ಹುಟ್ಟುವ ಮೊದಲು ಅದರ ಆರೈಕೆ ಅನ್ನುವಂಥದ್ದು ತಾಯಿಯ ಹೊಟ್ಟೆ ಒಳಗೆ, ಅದರ ಆ ಬಳಿಕ ಅದು ಭೂಮಿಗೆ ಬಂದ ಮೇಲೆ ಅದರ ಆರೈಕೆ ಬಹಳಷ್ಟು ನಾಜೂಕು ಅಥವಾ ಅಷ್ಟು ಜಾಗರೂಕತೆಯಿಂದ ನೋಡಬೇಕಾಗ್ತದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಹುಟ್ಟಿದಾಗಿನಿಂದ 1 ವರ್ಷದೊಳಗೆ ಯಾವ ರೋಗಗಳಿಗೆ ತುತ್ತಾಗ್ಬೋದು ಮಕ್ಕಳ ಕಣ್ಣು ಅನ್ನುವಂಥ. ಓಕೆ, ಸೊ ಒಂದು ಟೈಮ್ ಫ್ರೇಮಲ್ಲಿ ಹೇಳೋದಾದರೆ, ಸೊ ಇಮಿಡಿಯೇಟ್ಲಿ ಹುಟ್ಟಿದ ಮೇಲೆ ಕೆಲವು ಮಕ್ಕಳಿಗೆ ಕಣ್ಣಿದು ಇನ್ಫೆಕ್ಷನ್ನು ಅಂಥ ತೊಂದರೆಗಳು ಬರ್ಬೋದು. ಅದನ್ನು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡದಿದ್ದರೆ ಅದು ಸ್ವಲ್ಪ ಸೀರಿಯಸ್ ರೀತಿಯಲ್ಲಿ ಹೋಗ್ಬೋದು. ಬಟ್ ಮೇನ್ಲಿ ಒಂದು ಫಸ್ಟ್ 2 months ಎಲ್ಲರಿಗೂ ಗೊತ್ತಿದ್ದಾಗೆ ಮಕ್ಕಳು ಹೆಚ್ಚಾಗಿ ಮಲಗೆ ಇರ್ತಾರೆ. ಸೊ ಹೆಚ್ಚಾಗಿ ಫಸ್ಟ್ 2 monthsಲ್ಲಿ ಏನು ತೊಂದರೆ ಇದೆ ಅನ್ನೋದೇ ಗೊತ್ತಾಗೋದು ಕಡಿಮೆ. ಸೊ ಸಾಧಾರಣ ಒಂದು 2-2.5 ತಿಂಗಳಾಗಿ 3 ತಿಂಗಳಾಗುವಾಗ ಮಕ್ಕಳು ಬೆಳಕನ್ನು ನೋಡೋದು, ತಾಯಿಯ ಮುಖವನ್ನು ನೋಡೋದು, ನೆಗೆ ಮಾಡೋದು, ಇಂಥದ್ದೆಲ್ಲ ಇದೊಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಸೊ ಕೆಲವು ಮಕ್ಕಳಿಗೆ ಇದು ಆ ಟೈಮಲ್ಲಿ ಕರೆಕ್ಟಾಗಿ ಬರದೇ ಇದ್ದರೆ ಸೊ ಕಣ್ಣಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ನೋಡೋದು ಬೆಟರ್. ಓಕೆ, ಸೊ ಹೇಳಿ ಹೇಳಿ. ಮಕ್ಕಳಿಗೆ ಪುಟ್ಟ ಪ್ರಾಯದಲ್ಲಿ ನಾವು ನಾರ್ಮಲಾಗಿ ಹೇಳೋದು ಅಂತಂದರೆ ಫ್ಲ್ಯಾಶ್ ಆನ್ ಮಾಡಬೇಡಿ ಮೊಬೈಲ್ ಇದ್ದು, ಅಥವಾ ಒಳ್ಳೆ ಲೈಟ್ಗಳನ್ನು ಮಕ್ಕಳ ಮುಂದೆ ಉರಿಸ್ಬೇಡಿ ಅಂತ. ಅದೆಲ್ಲ ಎಫೆಕ್ಟ್ ಆಗುತ್ತಾ ಅಂತ ಬಾಲ್ಯದಲ್ಲಿ ಪುಟ್ಟ ಪ್ರಾಯ ಇರುವಾಗಲೇ? ಹೆಲ್ತಿನ ವಿಷಯದಲ್ಲಿ ಸುಮಾರು ಸೂಪರ್ಸ್ಟಿಷನ್ ಇರುತ್ತೆ. ಐ ವುಡ್ ಸೇ ಇದು ಆ ಥರನೇ ಇರಬಹುದು. ಆ ಥರ ತುಂಬ ಬೆಳಕು ಆ ಥರ ಇಂದ ಏನೂ ಕಣ್ಣಿಗೆ ತೊಂದರೆ ಆಗೋದಿಲ್ಲ. ಸೊ ಆದಷ್ಟು ಮಕ್ಕಳಿಗೆ ಆ ಸಮಯದಲ್ಲಿ ನಾವು ವಿಜುವಲ್ ಸ್ಟಿಮ್ಯುಲೇಷನ್, ಅಂದರೆ ನೀವು ನೋಡಿರ್ಬೋದು ಮಕ್ಕಳ ಆಟಿಕೆ ತೊಟ್ಲ ಮೇಲೆ ಯಾವಾಗಲೂ ಅವರು ಹೀಗೆ ತಿರುಗುವಂಥ ಆಟಿಕೆ ಅಂಥದ್ದೆಲ್ಲ ಯೂಶಲಿ ಮಾಡ್ತಾರೆ. ಸೊ ಇದರಿಂದೆಲ್ಲ ಕಣ್ಣಿನ ಬೆಳವಣಿಗೆಗೆ ಹೆಲ್ಪ್ ಆಗತ್ತೆ ಹೊರತು ಏನು ತೊಂದರೆ ಆಗೋದಿಲ್ಲ. ಓಕೆ, ಇವಾಗ ಮಕ್ಕಳ ಕಣ್ಣಿನ ಆರೈಕೆ ಅನ್ನುವಂಥದ್ದು ಬಹು ಮುಖ್ಯ ಆಗ್ತದೆ. ಅದು ನಮ್ಮ ವಿಜ್ಞಾನದ ಜೊತೆಗೆ ಸಂಪ್ರದಾಯದ ಜೊತೆಯಲ್ಲೂ ಕೂಡ ತಾವು ಹೇಳಿದರೆ ಆಟಿಕೆಗಳನ್ನು ಕಟ್ಕೊಳ್ತಾರೆ ಅಥವಾ ಬೇರೆ ಬೇರೆ ಕಲರ್ ಇರುವಂಥದ್ದನ್ನು ಚೂಸ್ ಮಾಡ್ತಾರೆ ಮಕ್ಕಳಿಗೆಲ್ಲ. ಹಾಗಾಗಿ ಕಣ್ಣು ಕೆಲಸ ಮಾಡಬೇಕಾದ್ರೆ ಕಣ್ಣು ಅಬ್ಸರ್ವ್ ಮಾಡುವಂಥದ್ದು ಅವರ ಮುಂದೆ ಇಡಬೇಕು ಮಕ್ಕಳಿಗೆ. ಹೌದು. ಇನ್ನು ಬೇರೆ ಯಾವೆಲ್ಲ ಸಮಸ್ಯೆಗಳು ಅಥವಾ ಕಣ್ಣಿಗೆ ರೋಗಗಳು ಬರ್ಬೋದು ಮಕ್ಕಳಿಗೆ ಪುಟ್ಟ ಪ್ರಾಯದಲ್ಲಿ? ಓಕೆ, ಸೊ ದೊಡ್ಡವರಿಗೆ ಬರುವಂಥ ಎಲ್ಲ ತೊಂದರೆಗಳು ಮಕ್ಕಳಲ್ಲಿ ಸಹ ಕಾಣ್ಕೊಳ್ತವೆ. ಬಟ್ ಹೆಚ್ಚಾಗಿ ಕಾಣೋದು ಈ ಮಾಲ್ಗಣ್ಣು ಅಥವಾ ಸ್ಕ್ವಿಂಟ್ ಅಂತ ನೀವು ಕೇಳಿರ್ಬೋದು, ಕಣ್ಣು ವಾರೆ ಹೋಗೋದು ಅಂತ ಹೇಳ್ತಾರೆ. ಸೊ ಇದು ಸಾಧಾರಣವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು. ಒಂದು 6 months ಹಿಡಿದು ಈ ತೊಂದರೆ ಕ್ಲಿಯರ್ ಆಗಿ ಕಾಣ್ಬೋದು ಕೆಲವರಿಗೆ. 6 months ಒಳಗೆ ಈ ತೊಂದರೆಯನ್ನು ರೆಕಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಅದಾದ್ಮೇಲಿಂದ ಕೆಲವು ಮಕ್ಕಳಿಗೆ ಎರಡೂ ಕಣ್ಣು ಒಂದೇ ಲೆಕ್ಕ ಕಾಣ್ತಾ ಇಲ್ಲ, ಇಂಥದ್ದೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ಬೋದು. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್. ಇನ್ನೊಂದು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇರೋದು ಅಂದರೆ ಕನ್ನಡಕದ ತೊಂದರೆ ಅಂತ ಹೇಳ್ಬೋದು. ಈಗೀಗ ನೀವು ಹೇಳಿದಾಗೆ ತುಂಬ ಸಣ್ಣ ಮಕ್ಕಳಿಂದ ಹಿಡಿದು ನಾವು TV ನೋಡೋದಾಗಲಿ, ಮೊಬೈಲ್ ನೋಡೋದಾಗಲಿ, ಐಪ್ಯಾಡ್ ಕೊಡೋದಾಗಲಿ, ಇದು ತುಂಬ ಕಾಮನ್ ಪ್ರಾಕ್ಟೀಸ್ ಆಗಿದೆ. ಸೊ ಇದರಿಂದ ಕಣ್ಣಿಗೆ ತುಂಬ ಹಾನಿ ಆಗ್ತಾ ಇದೆ ನಮ್ಮ ಮಕ್ಕಳಿದು ಕಣ್ಣಿಗೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಇದರಿಂದ ದೃಷ್ಟಿಹೀನತೆ, ಅಂದರೆ ನಾವು ಏನು ವಸ್ತು ನೋಡ್ತಾ ಇದ್ದೀವೋ ಅದು ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಸೊ ಅದು ಕನ್ನಡಕ ಅಥವಾ ಎಕ್ಸ್ಟ್ರಾ ನಾವು ಪವರ್ ಕೊಟ್ಟ ಮೇಲೇನೆ ಆ ಮಗುವಿಗೆ ಅದು ಸ್ಪಷ್ಟವಾಗಿ ಕಾಣ್ತದೆ. ನಾನು ಹೇಳಿದಾಗೆ ಮಕ್ಕಳಿಗೆ ಇದು ಗೊತ್ತಾಗೋದಿಲ್ಲ, ತನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಅವರಿಗೆ ಹೇಳೋದಿಲ್ಲ. ಸೊ ಇದು ನೆಗ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ಕೂಲಿಗೆ ಹೋದ್ಮೇಲಾಗಲಿ ಅಥವಾ ಅಂಗನವಾಡಿಗೆ ಹೋದ್ಮೇಲಾಗಲಿ ಟೀಚರ್ ಯಾರು ನೋಡಿದ ಮೇಲೆ ಮಾತ್ರ ಇದು ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಿ ಪ್ರಶ್ನೆ ಉದ್ಭವಿಸುವಂಥದ್ದು, ಮಕ್ಕಳಿಗೆ ಗೊತ್ತಾಗೋದಿಲ್ಲ, ತಂದೆ ತಾಯಿ ಹೇಗೆ ಕಂಡು ಹಿಡಿಯೋದು ಅಥವಾ ಪೋಷಕರ ಜವಾಬ್ದಾರಿ ಏನು ಆ ಸಂದರ್ಭಕ್ಕೆ? ಹೌದು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸೊ ಸುಮಾರು ಸಲ ನಾವು ನೋಡಿದ್ದೇವೆ ಕಾಮನ್ ಕಂಪ್ಲೇಂಟ್ಸ್ ಏನೆಲ್ಲ ಅಂದರೆ, ಒಂದು TV ತುಂಬ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ದಾನೆ ಮಗು ಅಂತ ಹೇಳ್ಬೋದು. ಇನ್ನು ತುಂಬ ಸಣ್ಣ ಪ್ರಾಯದಲ್ಲಿ
ಬೆಳಕು ನೋಡ್ತಾ ಇಲ್ಲ ಅಥವಾ ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಮುಖವನ್ನು ಅವನು ಕಂಡು ಹಿಡಿತಾ ಇಲ್ಲ, ಅಂದರೆ ರೆಕಗ್ನೈಸ್ ಮಾಡ್ತಾ ಇಲ್ಲ, ಬರೀ ವಾಯ್ಸಿಂದಾಗಿ ರೆಸ್ಪಾಂಡ್ ಮಾಡ್ತಾ ಇರ್ಬೋದು. ಇಂಥ ಪ್ರಾಬ್ಲಮ್ಗಳಿರ್ಬೋದು. ಕೆಲವು ಸಟಲ್ ಪ್ರಾಬ್ಲಮ್ಸ್ ಕಾಣ್ಬೋದು. ಅಂದರೆ ನಮಗೆ ಮಗು ಯಾವಾಗಲೂ ಕಣ್ಣು ಉಜ್ಜುತ್ತಾ ಇರ್ಬೋದು, ಅಥವಾ ಕಣ್ಣಿನಿಂದ ನೀರು ಬರ್ತಾ ಇರ್ಬೋದು, ಅಥವಾ ಕಣ್ಣನ್ನು ಒಂದು ಸಣ್ಣ ಹೀಗೆ ರಂಧ್ರದಾಗೆ, ಅದು ಸ್ಕ್ವಿಂಟಿಂಗ್ ಅಂತ ಹೇಳ್ತೀವಿ ನಾವು, ಎರಡು ರೆಪ್ಪೆಯನ್ನು ಹೀಗೆ ಒಳಗಡೆ ತಂದು ಹೀಗೆ ಮಾಡಿ ನೋಡೋದು. ಸೊ ಇಂಥದ್ದೆಲ್ಲ ಒಂದು ಅರ್ಲಿ ಸೈನ್ಸ್. ಅಂದರೆ ನಾವು ನೋಡಿ ಈ ಥರ ಕಂಡು ಬಂದಲ್ಲಿ ಪರೀಕ್ಷೆ ಮಾಡೋದು ಬೆಟರ್. ಅಂದರೆ ಅದು ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಆಗುವಾಗ ನಾವು ಪರೀಕ್ಷೆ ಮಾಡೋದು ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಮಕ್ಕಳಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಪರೀಕ್ಷೆ ಮಾಡಿಕೊಳ್ಳುವಂಥ ಕಣ್ಣಿನ ಪರೀಕ್ಷೆನೇ ಮಾಡ್ಕೊಳ್ಬೇಕನ್ನುವಂಥ ಉತ್ಸಾಹಕ್ಕೆ ಯಾವತ್ತೂ ಕೂಡ ಹೋಗೋದಿಲ್ಲ. ಸೊ ನಿಮ್ಮ ಹತ್ರ ಕೇಳಬೇಕು ನಾನು, ಮಕ್ಕಳನ್ನ ಒಂದು ಎಷ್ಟು ಸಮಯದ ಅಂದರೆ ನಿರ್ದಿಷ್ಟ ಅವಧಿ, ಇಷ್ಟು ಅವಧಿಗೆ ಒಮ್ಮೆ ಆದರೂ ಕಣ್ಣನ್ನು ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಕೇಳೋದಾದರೆ ಹೇಗಿರ್ತದೆ ಅಂತ? ಹೌದು. ಸೊ ನಾನೀಗ ಹೇಳಿದ ಯಾವುದೂ ತೊಂದರೆಗಳಿಲ್ಲ, ನಿಮಗೆ ಕಾಣುವಾಗೆ ಮಕ್ಕಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೂ ಸಹ 3 ವರ್ಷದ ಒಳಗೆ ಎಲ್ಲ ಮಕ್ಕಳಿಗೂ ಒಂದ್ಸಲಿ ದೃಷ್ಟಿ ಪರೀಕ್ಷೆ ಮಾಡೋದು ಒಳ್ಳೆಯ ಅಭ್ಯಾಸ. ಮತ್ತು ಕೆಲವು ಮಕ್ಕಳು ಅಂದರೆ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳೋದು. ಯಾವ ಥರದ್ದು ಮಕ್ಕಳು? ಈಗ NICU ಅಂತ ಹುಟ್ಟುವಾಗ ಸ್ವಲ್ಪ ತೊಂದರೆ ಆಗಿ ICU ಅಡ್ಮಿಷನ್ ಆಗಿ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ದರೆ, ಅಥವಾ 9 ತಿಂಗಳಿಗಿಂತ ಮುಂಚೆ ಹುಟ್ಟ ಮಕ್ಕಳು, ಸೊ ಅಥವಾ ತಂದೆ ತಾಯಿಯಲ್ಲಿ ಯಾವ್ದಾದ್ರು ರೀತಿಯ ದೃಷ್ಟಿ ದೋಷ ಇರ್ಬೋದು, ತಂದೆ ತಾಯಿಗೆ ಹೆಚ್ಚಾಗಿರುವ ಕನ್ನಡಕದ ನಂಬರ್ ಇರ್ಬೋದು. ಇಂಥ ಮಕ್ಕಳಿಗೆಲ್ಲ ಸ್ವಲ್ಪ 3 ವರ್ಷಕ್ಕಿಂತ ಮುಂಚೆನೆ, 1 ವರ್ಷದೊಳಗೇನೆ ಒಂದು ಜನರಲ್ ಪರೀಕ್ಷೆ ಮಾಡಿದರೆ ನಮಗೆ ತುಂಬ ಮಾಹಿತಿ ಗೊತ್ತಾಗ್ತದೆ. ಸೊ ತಾವು 2 ವರ್ಷ ಮಾಲುಗಣ್ಣನ್ನು ಅಥವಾ ಅದರ ಚಿಕಿತ್ಸೆಯ ಬಗ್ಗೆ ಇರ್ಬೋದು, ಆ ರೋಗದ ಬಗ್ಗೆ ಇರ್ಬೋದು, ಬಹಳಷ್ಟು ಅಧ್ಯಯನವನ್ನು ಮಾಡಿದ್ದೀರಾ, ಕುತೂಹಲದಿಂದ ಕಲ್ತಿದ್ದೀರಾ. ಅದನ್ನು ಕೇಳಬೇಕು. ಸೊ ಮಾಲುಗಣ್ಣಿನ ಬಗ್ಗೆ ಸ್ವಲ್ಪ ಹೇಳಿ, ಅದು ಯಾವ ರೀತಿಯಲ್ಲಿ ಇರ್ತದೆ ಆ ರೋಗ ಅನ್ನುವಂಥದ್ದು, ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಕಾಡ್ತದೆ? ಸೊ ಈ ಮಾಲ್ಗಣ್ಣು ಅನ್ನೋದು ತುಂಬ ಜನ ಲಕ್ಕಿ ಅಥವಾ ಅದೃಷ್ಟ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅದು ಡೆಫಿನೆಟ್ಲಿ ಆ ಥರ ಅಲ್ಲ. ಸೊ ಮಾಲುಗಣ್ಣಿದೆ ಅಂದರೆ ಏನು? ಸೊ 2 ಕಣ್ಣು ನಾರ್ಮಲಿ ನಮಗೆ ಒಟ್ಟಿಗೆ ಕೆಲಸ ಮಾಡಬೇಕು. ಸೊ ಮಾಲುಗಣ್ಣಿದೆ ಅಂದರೆ 2 ಕಣ್ಣು ಒಟ್ಟಿಗೆ ಒಂದು ಆಬ್ಜೆಕ್ಟನ್ನು ನೋಡ್ತಾ ಇಲ್ಲ. ಕೆಲವು ಸಲ ಮಗು ಬಲಗಣ್ಣಿಂದ ನೋಡ್ತಾ ಇರ್ಬೋದು, ಕೆಲವು ಸಲ ಎಡಗಣ್ಣಿಂದ ನೋಡ್ತಾ ಇರ್ಬೋದು. ಸೊ ಇದರಿಂದ ಏನಾಗ್ತದೆ ಅಂದರೆ, ನಾನು ಹೇಳಿದ್ದೆ ಅಲ್ಲ, ಮಕ್ಕಳಲ್ಲಿ ಕಣ್ಣಿನ ಬೆಳವಣಿಗೆ ಆಗ್ತಾ ಇದೆ ಅಂತ. ಸೊ ಮಗು ಯಾವ ಕಣ್ಣಿನಿಂದ ಫೋಕಸ್ ಮಾಡ್ತಾ ಇಲ್ಲ, ಆ ಕಣ್ಣಲ್ಲಿ ನರ ಡೌನ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ, ನಾವು ಯಾವ್ದಾದ್ರು ವಸ್ತು ಯೂಸ್ ಮಾಡದೆ ಸೈಡಿಗೆ ಇಟ್ಟರೆ ಸ್ವಲ್ಪ ದಿವಸ ಅದು ಕ್ರಮೇಣ ಅದರ ಬಲ ಎಲ್ಲ ಹೋಗ್ತದೆ, ಹಾಗೆ ಆಗತ್ತೆ. ಸೊ ಈ ಮಾಲ್ಗಣ್ಣು ಅನ್ನೋದು ಇಟ್ಸ್ ನಾಟ್ ಅ ಕಾಸ್ಮೆಟಿಕ್ ಪ್ರಾಬ್ಲಮ್. ಸೊ ಮಕ್ಕಳಲ್ಲಿ ಇದು ಕಂಡಾಗ ಡೆಫಿನೆಟ್ಲಿ ಅದರಿಂದ ದೃಷ್ಟಿಹೀನತೆ ಸಹ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಆದಷ್ಟು ಬೇಗ ಪರೀಕ್ಷೆ ಮಾಡಿ ಯಾವ ಕಾರಣದಿಂದ ಈ ಥರ ಮಾಲುಗಣ್ಣು ಬರ್ತಾ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಒಳ್ಳೆಯದು. ಯಾವಾಗಲೂ ಅದು ಕೆಲವೊಮ್ಮೆ ಮಾಲುಗಣ್ಣು ಅನ್ನೋದು ಕಣ್ಣಿನ ಒಳಗಡೆ ಬೇರೆ ಯಾವುದೋ ಕಾಯಿಲೆದು ಸಿಂಪ್ಟಮ್ ಆಗಿ ಕಾಣಿಸ್ಬೋದು. ಅಂದರೆ ಕಣ್ಣಿನ ನರದಲ್ಲಿ ದೋಷ ಇದೆ, ಅಥವಾ ಕಣ್ಣಲ್ಲಿ ಬೇರೆ ಏನಾದ್ರು ತೊಂದರೆ ಇದೆ. ಕೆಲವು ಸಲ ಸಣ್ಣ ಮಕ್ಕಳಿಗೆ ಸಹ ಕಣ್ಣಲ್ಲಿ ಗಡ್ಡೆ ಅಂಥದ್ದೆಲ್ಲ ಬರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಸಹ ಅದು ಹೊರಗಡೆಯಿಂದ ಏನೂ ಕಾಣಿಸ್ಕೊಳ್ದೇ ಇರ್ಬೋದು, ಬರೀ ಮಾಲ್ಗಣ್ಣಾಗಿ ಕಾಣಿಸ್ತಾ ಇರ್ಬೋದು. ಸೊ ಹಾಗಾಗಿ ಅದರಲ್ಲಿ ನಿರ್ದಿಷ್ಟವಾದಂಥ ಒಂದು ಗುಣಲಕ್ಷಣಗಳು ಅಥವಾ ಇಂಥ ಕಾರಣದಿಂದಲೇ ಬರುತ್ತೆ ಅಂತ ಹೇಳಕ್ ಬರೋದಿಲ್ವಾ ಅಂತ ಈ ಮಾಲ್ಗಣ್ಣು? ಅದೇ, ಕೆಲವು ಸಲ ಇದು ದೃಷ್ಟಿಹೀನತೆಯಿಂದ ಬರ್ತದೆ, ಬಟ್ ಕೆಲವು ಸಲ ಇದು ಹಾಗೆ ಹೆರಿಡಿಟ್ರಿ ಆಗಿ ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಅಂತ ನಾವೇನಂತೀವಿ, ಹುಟ್ಟಿದಾಗಿಂದೇ ಬಂದಿರೋ ತೊಂದರೆ, ಈ ಥರ ಇರಬಹುದು. ಓಕೆ. ಇವಾಗ ಮಾಲ್ಗಣ್ಣು ಬಂತು, ಅದು ಮನೆಯವ್ರಿಗೂ ಕೂಡ ಗೊತ್ತಾಯಿತು, ಹಾಗೆ ಬಿಡೋದಕ್ಕಿಂತ ಗೊತ್ತಾದ ಕೂಡಲೇ ಅವ್ರ ತಕ್ಷಣ ಏನು ಮಾಡಬೇಕು? ಸೊ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಪೂರ್ತಿ ಪರೀಕ್ಷೆ ಮಾಡಿಸ್ಬೋದು. ಸೊ ಹೆಚ್ಚಾಗಿ ಅಂದರೆ ಒಂದು 60% ಮಕ್ಕಳಿಗೆ ಕನ್ನಡಕ ಕೊಟ್ಟು ಅಥವಾ ಬೇರೆ ಎಂತಾದ್ರು ಎಕ್ಸಸೈಸ್ ಕೊಟ್ಟು ಅದನ್ನು ಸರಿ ಮಾಡಲಿಕ್ಕೆ ಬರ್ತದೆ. ಸೊ ಇಂತಹದ್ದೇನಾದ್ರು ತೊಂದರೆ ಇಲ್ಲ ಅಥವಾ ಬೇರೆ ಯಾವುದು ಟ್ರೀಟ್ಮೆಂಟ್ ಮಕ್ಕಳಿಗೆ ವರ್ಕ್ ಆಗಲಿಲ್ಲ ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಸರಿಪಡಿಸ್ಬೋದು. ಅಂದರೆ ನೀವು ನೋಡಿರ್ಬೋದು, ಈಗೀಗ ನವೆಡೇಸ್ 3D ಮೂವಿ ಎವ್ರಿಥಿಂಗ್ ಇಸ್ ಇನ್ ಫ್ಯಾಷನ್ ಅಲ್ಲ. ಸೊ
ಸೊ ಬೇಸಿಕಲಿ ಮಾಲ್ಗಣ್ಣು ಅಂದರೆ ಈ ಮಕ್ಕಳಿಗೆ ಆ 3D ವಿಷನ್ ಇರೋದಿಲ್ಲ. ಸೊ ಅವರು ಒಂದೇ ಕಣ್ಣಿನಲ್ಲಿ ನೀವು ಒಂದು ದಿವಸ ಕಣ್ಣಿಗೆ ಒಂದು ಪ್ಯಾಚ್ ಹಾಕಿ ಒಂದೇ ಕಣ್ಣಲ್ಲಿ ನೋಡಿ ಹೇಗೆ ಕಾಣ್ತದೆ ಅಂತ. ಸೊ ಆ ಥರ ಅವರು ನಮ್ಮ ಲೋಕವನ್ನು ನೋಡ್ತಾ ಇರ್ತಾರೆ. ಸೊ ಶಸ್ತ್ರಚಿಕಿತ್ಸೆ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಸರಿ ಮಾಡೋದ್ರಿಂದ ಅವರಿಗೆ ಇದು ಆ 3D ವಿಷನ್ ಕೊಟ್ಟಾಗೆ ಆಗ್ತದೆ. ಓಕೆ. ಇನ್ನು ಮಕ್ಕಳ ಕಣ್ಣಿನಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಾಡ್ತವೆ. ಸೊ ಆ ಸಂದರ್ಭಕ್ಕೆ ಯಾವ ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಿರ್ತದೆ, ಅಥವಾ ಪೋಷಕರಾಗಲಿ ಮಕ್ಕಳು ಸಾಮಾನ್ಯವಾಗಿ ಮನೆ ಬಿಟ್ಟರೆ ಮತ್ತೆ ಶಾಲೆಯಲ್ಲಿ ಜಾಸ್ತಿಗೆ ಇರ್ತಾರೆ. ಸೊ ಆ ಪೋಷಕರ ಜೊತೆಯಲ್ಲಿ ಶಿಕ್ಷಕರು ಇರ್ತಾರೆ. ಸೊ ಅವರ ಜವಾಬ್ದಾರಿಗಳು ಎಲ್ಲವನ್ನು ಕೂಡ ಮಾತಾಡ್ತೀನಿ ವಿರಾಮ. ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾವು ಇವತ್ತು ಮಕ್ಕಳ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಸುನಯನ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ಪ್ರಶ್ನೆಗಳಿಗೆ ಒಳ್ಳೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಹಳಷ್ಟು ಕಲ್ತಿದ್ದಾರೆ, ಅದರಿಂದ ನಾವು ಕೂಡ ಕಲಿತಾ ಇದ್ದೀವಿ ಯಾವ ರೀತಿ ಮಕ್ಕಳ ಕಣ್ಣನ್ನು ಪೋಷಿಸ್ಬೋದು, ಜಾಗರೂಕತೆಯಿಂದ ನೋಡ್ಕೊಳ್ಬೋದು ಅಂತ. ವೆಲ್ಕಮ್ ಬ್ಯಾಕ್ ಮೇಡಮ್. ಹಾಗೆಯೇ
ಡಾಕ್ಟರ್ ಹತ್ರ ನಾನು ಕೇಳಬೇಕು. ಈಗ ನಾವು ಬ್ರೇಕ್ಗಿಂತ ಮುಂಚೆ ಮಾಲ್ಗಣ್ಣಿನ ಸಮಸ್ಯೆ ಅಥವಾ ಅದು ಹೇಗಿರ್ತದೆ, ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಬರ್ಬೋದು ಅಂತ ಹೇಳಿದ್ರಿ. ನನಗೆ ಕೇಳಬೇಕಾದ್ರೆ ಚಿಕಿತ್ಸಾ ಹಂತಗಳು ಅಥವಾ ವಿಧಾನಗಳು ಅಂತ ಹೇಗಿರ್ತವೆ? ಓಕೆ. ಸೊ ನಾನು ಹೇಳಿದಾಗೆ ಸುಮಾರು ಮಕ್ಕಳಿಗೆ ನಾವು ಕನ್ನಡಕ ಕೊಟ್ಟಾಗ ಅಥವಾ ಎಕ್ಸಸೈಸ್ ಮಾಡಿಸಿದಾಗ ಅದು ಕಡಿಮೆ ಆಗ್ಬೋದು. ಕೆಲವು ಮಕ್ಕಳಿಗೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ಟ್ರೈ ಮಾಡಿದ ಮೇಲೆ ಸಹ ಅದು ಕಡಿಮೆ ಆಗೋದಿಲ್ಲ. ಮತ್ತು ಕೆಲವು ಮಕ್ಕಳಿಗೆ ಅದು ತುಂಬ ಜಾಸ್ತಿ ಇರುತ್ತೆ, ಅಂದರೆ ಒಂದು 40% 50%ಗಿಂತ ಜಾಸ್ತಿ ಇದ್ದಾಗ ಶಸ್ತ್ರಚಿಕಿತ್ಸೆನೇ ಆದಷ್ಟು ನಮಗೆ ಅದರಿಂದ ಉಪಯೋಗ ಸಿಗೋದು. ಸೊ ಈ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ ಕೂಡಲೇ ಕೆಲವರಿಗೆ ಹೆಚ್ಚಾಗಿ ತಂದೆ ತಾಯಿಗೆ ಎಲ್ಲ ತುಂಬ ಭಯ ಆಗೋದು ಸಹಜ. ಹಂಗಾದ್ರೆ ಎಲ್ಲ ಕಡೆ ಅಡ್ವರ್ಟೈಸ್ ಮಾಡ್ತಾರೆ, ನೀವು ನೆಕ್ಸ್ಟ್ ಡೇನೇ ಗಾಲ್ಫ್ ಆಡ್ಬೋದು ಹಾಗೆ ಎಲ್ಲ. ಸೊ ಐ ಸರ್ಜರಿ ಅಷ್ಟು ಅಡ್ವಾನ್ಸ್ ಆಗಿದೆ. ಸೊ ಹಾಗೆ ಈ ಸ್ಕ್ವಿಂಟಿನ ಶಸ್ತ್ರಚಿಕಿತ್ಸೆಯಲ್ಲಿ ಸಹ ಅಡ್ವಾನ್ಸ್ ಆಗಿದೆ. ಸೊ ಒಂದು ದಿವಸದಲ್ಲಿ ಗುಣಮುಖ ಆಗ್ಬೋದು. ಸೊ ಮಕ್ಕಳಾದದ್ರಿಂದ ನಾವು ಸ್ವಲ್ಪ ಸೆಡೇಷನ್ ಹಾಗೆ ಕೊಟ್ಟು ಮಾಡ್ತೇವೆ, ಬಟ್ ಅದು ಸಿಂಪಲ್ ಪ್ರೊಸೀಜರ್, ಹೆಚ್ಚಾಗಿ ಏನು ಹೆದರ್ಕೊಳ್ಳುವಂಥದ್ದೇನಿಲ್ಲ. ರೈಟ್. ಈ ಚಿಕಿತ್ಸೆ ಅನ್ನುವಂಥದ್ದು ಬೇರೆ ಸಮಸ್ಯೆಗಳಿಗೆ ಅಥವಾ ಬೇರೆ ಸಮಸ್ಯೆಗಳಿಂದ ಏನಾದರೂ ಬಂದಿದ್ರೆ ಕೂಡ ಮತ್ತೆ ಅದು ಕಾಣಿಸ್ಕೊಳ್ತದೆ ಹೇಗೆ ಅಂತ? ಒಮ್ಮೆ ಚಿಕಿತ್ಸೆ ಆದರೆ ಮಾಲ್ಗಣ್ಣಿದ್ದು ಮತ್ತೆ ಏನಾದರೂ ಬೇರೆ ಕಣ್ಣಿನ ಸುತ್ತಮುತ್ತ ಏನಾದರೂ ಸಮಸ್ಯೆಗಳಾದಾಗ ಮತ್ತೆ ಆ ಥರ ಆಗುವ ಚಾನ್ಸಸ್ ಇದೆಯಾ ಅಂತ? ತುಂಬ ಕಡಿಮೆ, ಬಟ್ ಅಂದರೆ ಲೈಫಲ್ಲಿ ಯಾವುದಕ್ಕೂ 100% ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಸೊ ಹಾಗೆ. ಓಕೆ, ರೈಟ್. ಈ ಚಿಕಿತ್ಸೆ ಅನ್ನುವಂಥದ್ದು ದುಬಾರಿ ಆಗಿರ್ತದೆ ಅಥವಾ ಸಾಮಾನ್ಯ ಜನರು ಕೂಡ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೋದಾ, ಹೇಗಿರ್ತದೆ? ಅದೇ ನಾನು ಹೇಳಿದಾಗೆ ಸುಮಾರು ಕಣ್ಣಿನ ಆಪ್ರೇಷನ್ ಎಲ್ಲ ಈಗ ತುಂಬ ಸಿಂಪಲ್ ಆಗಿದೆ, ಪೇಷಂಟ್ ಲೆಕ್ಕದಲ್ಲಿ ಅಂತ ಹೇಳ್ಬೋದು. ಹಾಗೆ ಇದು ಸಹ ಹೆಚ್ಚಾಗಿ ಏನು ದುಬಾರಿ ಏನಿಲ್ಲ. ಸೊ ಆ ಭಯದ ವಿಷಯದಿಂದ ಶಸ್ತ್ರಚಿಕಿತ್ಸೆಯನ್ನು ಡಿಲೇ ಮಾಡೋದು ಒಳ್ಳೆ ವಿಷಯ ಅಲ್ಲ. ಯಾಕಂದರೆ ನಾನು ಹೇಳಿದಾಗೆ ಅದು ದೃಷ್ಟಿಹೀನತೆ ಸಹ ಉಂಟಾಗಿ ಮಾಡ್ತದೆ. ಸೊ ನಾವು ಶಸ್ತ್ರಚಿಕಿತ್ಸೆಯನ್ನು ಆದಷ್ಟು ಡಿಲೇ ಮಾಡಿದಾಗೆ ಮಗುವಿನ ಕಣ್ಣಿಗೆ ಹಾನಿ ಉಂಟಾಗೋದು ಜಾಸ್ತಿ. ಹೌದು, ಅಂದರೆ ಸಣ್ಣ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡಿ ದೊಡ್ಡ ಸಮಸ್ಯೆಯನ್ನು ನಾವು ಆಹ್ವಾನ ಮಾಡಿದ ರೀತಿ ಆಗ್ತದೆ. ಇನ್ನೊಂದು ಕೇಳಬೇಕು ನಾನು ಡಾಕ್ಟರ್, ಅಂದರೆ ಈ ವಿಷಯದಿಂದ ಹೊರಗೆ ಆದರೆ ಈ ಮಕ್ಕಳಲ್ಲಿ ಇದ್ದಂತಹ ಸಮಸ್ಯೆ ದೊಡ್ಡಾದ ಬಳಿಕ, ಒಂದು 25 ವರ್ಷದ ಬಳಿಕ ಏನಾದರೂ ಅದನ್ನು ಮಾಲ್ಗಣ್ಣು ಒಂದು ಕಣ್ಣು ಆ ಕಡೆ ಇದೆ, ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಹೇಗೆ? ಹೌದು, ಡೆಫಿನೆಟ್ಲಿ ಯಾವುದೇ ಏಜ್ ಗ್ರೂಪಲ್ಲಿ ಪೇಷಂಟಿಗೆ ಅಥವಾ ಮಗುವಿಗೆ ಅದು ಸರಿ ಮಾಡಬೇಕು ಅಂತ ಅನಿಸಿದಾಗ ಡೆಫಿನೆಟ್ಲಿ ಮಾಡ್ಬೋದು. ಸೊ ಅದೊಂದೇ ಅಂದರೆ ದೊಡ್ಡಾದ ಮೇಲೆ ಅಕಸ್ಮಾತ್ ಅವರ ಕಣ್ಣಲ್ಲಿ ಆಲ್ರೆಡಿ ದೃಷ್ಟಿಹೀನತೆ ಉಂಟಾಗಿದ್ದರೆ ಅದನ್ನು ಸರಿಪಡಿಸೋದು ಸ್ವಲ್ಪ ಕಷ್ಟ. ಸೊ ದೊಡ್ಡಾದ ಮೇಲೆ ನಾವು ಮಾಲುಗಣ್ಣಿಗೆ ಮಾಡುವ ಆಪರೇಷನ್ನಿಂದ ಅದು ಕಾಸ್ಮೆಟಿಕ್ ಕರೆಕ್ಷನ್ ಕೊಡುತ್ತೆ, ಅಂದರೆ ನೋಡುವವರಿಗೆ ಮಾಲ್ಗಣ್ಣು ಕಾಣೋದಿಲ್ಲ. ಬಟ್ ಒಂದು ಕಣ್ಣಲ್ಲಿ ದೃಷ್ಟಿ ಕಡಿಮೆ ಆಗಿದ್ರೆ ಅದನ್ನು ಮತ್ತೆ ನಾವು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಲೇಸಿಯಾ ಅಥವಾ ಆಂಬ್ಲಯೋಪಿಯಾ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಲೈಕ್ ಅ ಪರ್ಮನೆಂಟ್ ಡ್ಯಾಮೇಜ್. ಅದನ್ನು ನಾವು ಸರಿ ಮಾಡಲಿಕ್ಕೆ ತುಂಬ ಕಷ್ಟ. ಇನ್ನು ಮಕ್ಕಳಲ್ಲಿ ಪುಟ್ಟ ಮಕ್ಕಳಿದ್ದಾಗ ಅವರಿಗೆ ಕಣ್ಣಿಗೆ ಒಂದು ಒಳ್ಳೆಯ ಏನೋ ಚೆನ್ನಾಗಿರ್ಬೇಕು ಕಣ್ಣು, ಅಂದರೆ ಪೌಷ್ಟಿಕಾಂಶ ಆಹಾರವನ್ನು ತಗೊಂಡ್ರೆ ನಮ್ಮ ಕಣ್ಣಿಗೆ ಒಂದು ಒಳ್ಳೆಯದು ಅಂತ ಆಹಾರದ ವಸ್ತುಗಳೇನಾದರೂ ಇದ್ರೆ ಹೇಳಬೇಡಿ. ಸೊ ಆಹಾರ ಲೈಕ್ ಪೌಷ್ಟಿಕ ಆಹಾರ ತಗೊಳ್ಳೋದು ಒಳ್ಳೆಯದು. ಮತ್ತು ನೀವು ಕೇಳಿರ್ಬೋದಲ್ಲ, ಲೈಕ್ ಯೆಲ್ಲೋ ಫುಡ್ಸ್ ಅಂದರೆ ಮ್ಯಾಂಗೋ, ಕ್ಯಾರೆಟ್, ಪಪಾಯ ಇಂಥದ್ರಲ್ಲೆಲ್ಲ ವಿಟಮಿನ್ ಎ ಅಂಶ ಹೆಚ್ಚಾಗಿ ಇರುವಂಥ ಊಟದಲ್ಲೆಲ್ಲ ಅದು ಕಣ್ಣಿನ ಬೆಳವಣಿಗೆಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಇನ್ನು ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಣ್ಣ ಅವರು ಪುಟ್ಟ ಪ್ರಾಯದಲ್ಲಿ ಇರುವಾಗ ಅವರಿಗೆ ಕಣ್ಣು ನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಡ್ತದೆ. ಇದು ಯಾವೆಲ್ಲ ಕಾರಣಗಳಿಂದ ಕಾಡ್ತದೆ ಮಕ್ಕಳಿಗೆ? ಸೊ ಈ ಕಣ್ಣು ನೋವು ಅಥವಾ ಕಣ್ಣು ಕೆಂಪಾಗಿರೋದು, ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಕಾರಣ ಇದೆ. ಒಂದು, ಈಗ ನೀವು ಸ್ಕೂಲ್ ಮಕ್ಕಳಲ್ಲಿ ಎಲ್ಲ ನೋಡ್ತಾ ಇರ್ಬೋದು, ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಅದು ಕೆಂಗಣ್ಣು ಅಥವಾ ಸೋರ್ ಐಸ್ ಅಂತ ಹೇಳಿ ಕಾಣಿಸ್ಕೊಳ್ಬೋದು. ಇದರಿಂದ ಮಗುವಿನ ಕಣ್ಣು ಕೆಂಪಾಗ್ತದೆ, ಮತ್ತು ಬೆಳಗ್ಗೆ ಏಳುವಾಗ 2 ರೆಪ್ಪೆ ಮುಚ್ಚಿ ಹೋಗಿರ್ತದೆ, ಒಂದು ಕಸದಾಗೆ ಬರ್ತದೆ, ಒಂದು ವೈಟ್ ಡಿಸ್ಚಾರ್ಜ್ನಾಗೆ ಬರ್ತದೆ. ಸೊ ಇದೆಲ್ಲ ಒಂದು ಇನ್ಫೆಕ್ಷನ್ನ ಲಕ್ಷಣಗಳು. ಸೊ ಇದಕ್ಕೆ ಮತ್ತೆ ಟ್ರೀಟ್ಮೆಂಟ್ ಮಾಡಿ ಅದು ಸಾಧಾರಣವಾಗಿ ಕಡಿಮೆ ಆಗ್ತದೆ. ಸೊ ಇದರಲ್ಲಿ ಮೇನ್ ಥಿಂಗ್ ನಾವು ನೆನ್ಪಿಟ್ಕೊಳ್ಳೋದು ಅಂದರೆ ಇದು ತುಂಬ ಸಾಂಕ್ರಾಮಿಕವಾಗಿ ಹರಡುತ್ತದೆ.
ಓಕೆ. ಸೊ ನಿಮ್ಮ ಮಗುವಲ್ಲಿ ಇಂಥದ್ದೇನಾದ್ರು ಲಕ್ಷಣ ಕಂಡ್ರೆ ನೀವು ಮನೆಯ ಬೇರೆ ಮಂದಿಗಳಿಂದ ಸ್ವಲ್ಪ ದೂರ ಇಡೋದು ಒಳ್ಳೆಯದು. ಎಸ್ಪೆಷಲಿ ಮನೆಯಲ್ಲಿ ತುಂಬ ಚಿಕ್ಕ ಮಗು ಇದ್ದರೆ, ಅಂದರೆ ಯಾವುದಾದ್ರು ಈಗಲೇ ಹುಟ್ಟಿರೋ ಮಗು ಆಗಲಿ, 6 ತಿಂಗಳದ ಶಿಶು ಮಗು ಆಗಲಿ, ಸೊ ಇಂಥವರಲ್ಲಿ ಅದು ಇನ್ಫೆಕ್ಷನ್ ಬಂದಾಗ ಸ್ವಲ್ಪ ಸಿವಿಯರ್ ರೀತಿಯಲ್ಲಿ ಬರ್ತದೆ. ಓಕೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಹೆಚ್ಚಾಗಿ ನಾವು ಮಾಡೋ ಪ್ರಸಂಗ ಬರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಐಸೋಲೇಷನ್, ಈಗ ಐ ಥಿಂಕ್ ನಾವೆಲ್ಲ ಕೊರೋನಾ ಆದಮೇಲೆ ವಿ ಆರ್ ಬಿಕಮ್ ಎಕ್ಸ್ಪರ್ಟ್ಸ್ ಅಟ್ ಐಸೋಲೇಷನ್. ಸೊ ಅದನ್ನು ಮಾಡೋದು ಒಳ್ಳೆಯದು. ಓಕೆ. ಸೊ ಇನ್ನೊಂದು ರೀತಿಯ ಕಣ್ಣು ಕೆಂಪಾಗೋದು ಎಸ್ಪೆಷಲಿ ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಇದು ಅಲರ್ಜಿಯಿಂದ ಬರುವಂಥದ್ದೊಂದು ಕಣ್ಣು ಕೆಂಪಾಗೋದು. ಸೊ ಇದರಿಂದ ಮಕ್ಕಳಿಗೆ ತುಂಬ ಸಿವಿಯರ್ ಇಚ್ಚಿಂಗ್, ಅಂದರೆ ಅವ್ರು ಯಾವಾಗಲೂ ಕಣ್ಣನ್ನು ಉಜ್ಜುತ್ತಾ ಇರ್ತಾರೆ ಅಂತ ಪೇರೆಂಟ್ಸ್ ಯೂಶಲಿ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಹೌದು. ಮತ್ತು ನೀವು ನೋಡಿರ್ಬೋದು, ಒಂದು ದಾರದಾಗೆ ಹೀಗೆ, ಅದಕ್ಕೆ ನಾವು ರೋಪಿ ಡಿಸ್ಚಾರ್ಜ್ ಅಂತಾನೆ ಹೇಳ್ತೀವಿ ನಮ್ಮ ಕಲಿಯುವಾಗ. ಸೊ ಆ ಥರದ್ದು ಒಂದು ಎಲರ್ಜಿಯ ಲಕ್ಷಣ ಇರ್ಬೋದು. ಈ ಎಲರ್ಜಿ ಅನ್ನುವಂಥದ್ದು ಒಂದ್ಸಲಿ ಸಣ್ಣ ಮಕ್ಕಳಲ್ಲಿ ಶುರುವಾದರೆ ಅದು ಒಂದು ಸ್ವಲ್ಪ ಒಂದು ಪ್ರಾಯ ಆಗೋ ತನಕ ಒಂದು ರೀತಿಯಲ್ಲಿ ಮತ್ತೆ ಮತ್ತೆ ಬರೋದು, ಈ ಥರದ್ದೊಂದು ತೊಂದರೆ ಇರುತ್ತೆ. ಸೊ ಇದಕ್ಕೆ ಒಂದು ಲಾಂಗ್ ಟರ್ಮ್ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಇದು ಯಾವ ರೀತಿಯ ಗಂಭೀರತೆಯನ್ನು ಪಡ್ಕೊಳ್ಬೋದು? ಅಂದರೆ ಹಾಗೆ ಬಿಟ್ಟರೆ ಅಥವಾ ಮನೆ ಮದ್ದನ್ನು ಮಾಡ್ತೀವಿ ಅಥವಾ ಮನೆಯಲ್ಲೇ ಅದನ್ನು ಆರೈಕೆ ಮಾಡ್ತೀವಿ ಅನ್ನೋದು ಗುಣ ಆಗುತ್ತೆ ಅನ್ನೋಂಥ ಧೈರ್ಯದಲ್ಲಿ ಆ ಥರನೇ ಇದ್ದರೆ ಯಾವ ಗಂಭೀರ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗ್ಬೋದು ಅಥವಾ ಯಾವ ಗಂಭೀರ ರೋಗಕ್ಕೆ ಅಥವಾ ಕಣ್ಣಿಗೇನು ಎಫೆಕ್ಟ್ ಆಗ್ಬೋದು? ಸೊ ಇಂಥ ಮಕ್ಕಳಲ್ಲಿ ಮೇನ್ ಆಗೋದು ಅಂದರೆ ಅದು ಉಲ್ಟಾ ಮದ್ದಿನಿಂದನೇ ಆಗೋದು. ಸೊ ಆ್ಯಕ್ಚುಲಿ ಯೂಶಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ತುರಿಕೆ ಬರುತ್ತೆ, ಕಣ್ಣು ಕೆಂಪಾಗತ್ತೆ, ಅವರು ಒಬ್ಬರ ಹತ್ರ ಹೋಗ್ತಾರೆ, ಅಲ್ಲಿ ಮೆಡಿಸಿನ್ ಮಾಡ್ತಾರೆ, ಬಟ್ ಅದು ಪೂರ್ತಿ ಹೋಗೋದಿಲ್ಲ, ಮತ್ತೆ ಬೇರೆ ಕಡೆ ಹೋಗ್ತಾರೆ. ಕೆಲವರು ಹೀಗೆ ಡ್ರಗ್ ಶಾಪಿಂದ ಔಷಧಿಯನ್ನು ತಗೊಂಡು ಯೂಸ್ ಮಾಡುವ ಕ್ರಮ ಸಹ ಇದೆ. ಸೊ ಇದರಿಂದೆಲ್ಲ ಆಗಿ ಹೆಚ್ಚಾಗಿ ಈ ಮೆಡಿಸಿನ್ನ ಕಲಬೆರಿಕೆ ಆಗಿ ಮಕ್ಕಳಿನ ಕಣ್ಣಿಗೆ ಕಾಂಪ್ಲಿಕೇಶನ್ ಉಂಟಾಗಬಹುದು. ಅಂದರೆ ಸೀರಿಯಸ್ ಕಾಂಪ್ಲಿಕೇಶನ್ ಲೈಕ್ ಅದು ಪರೆ ಬರೋದಿರ್ಬೋದು ಅಥವಾ ಮಕ್ಕಳ ಕಣ್ಣಿನ ಗ್ಲೋಕೋಮಾ ಇರ್ಬೋದು. ಇದೆಲ್ಲ ನಾವು ಈ ಅಲರ್ಜಿಗೆ ಕೊಡುವ ಮದ್ದಿನ ಸೈಡ್ ಎಫೆಕ್ಟ್ ಇಂದ ಉಂಟಾಗಬಹುದು. ಕರೆ ಇದೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಅರ್ಚನಾ ಆಗ್ತದೆ, ಪಾಂಡೇಶ್ವರದಿಂದ. ಓಕೆ, ಅರ್ಚನಾ ಅವರೇ, ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆಯನ್ನು. ನಮಸ್ತೆ ಡಾಕ್ಟರ್. ನಮಸ್ತೆ ಅರ್ಚನಾ ಅವರೇ, ಹೇಳಿ. ನೀವು ಆಕ್ಚುಲಿ ಮಕ್ಕಳ ಕಣ್ಣಿನ ಪ್ರಾಬ್ಲಮ್ ಬಗ್ಗೆ ಹೇಳ್ತಿದ್ರಲ್ಲ. ಎಸ್. ಸೊ ಈ ಮಕ್ಕಳಲ್ಲಿ ಆಕ್ಚುಲಿ ಅಂತಂದ್ರೆ ಕೊತ್ತಂಬರಿ ನೀರು ಬಿಡುದು, ಅದೆಲ್ಲ ತುಂಬಾ ಇತ್ತಲ್ಲ ಹ್ಯಾಬಿಟ್. ಹೌದು. ಮಕ್ಕಳಿಗೆ ಏನಾದ್ರು ಕಣ್ಣಿನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಕೊತ್ತಂಬರಿ ಬೀಜವನ್ನ ನೀರನ್ನೇ ಹಾಕ್ಬಿಟ್ಟು ಅದನ್ನ ಮರುದಿನ ಕಣ್ಣಿಗೆ ಬಿಡುದೆಲ್ಲ ಮಾಡ್ತಿದ್ವು. ಇದೆಲ್ಲ ಆಕ್ಚುಲಿ ಕಣ್ಣಿಗೆ ಒಂದು ಒಳ್ಳೆ ಪರಿಹಾರ ಕೊಡತ್ತ ಅಥವಾ ಅದರಿಂದ ಯಾವ್ದಾದ್ರು ಸೈಡ್ ಎಫೆಕ್ಟ್ ಬರುತ್ತೆ? ಓಕೆ, ಅಂದ್ರೆ ಆಕ್ಚುಲಿ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕಾರ್ಯಕ್ರಮ ನೋಡ್ತಾ ಇರಿ. ಓಕೆ, ಧನ್ಯವಾದ ಕರೆ ಮಾಡಿದ್ರು. ಸೊ ಮನೆ ಮದ್ದು ಕೆಲಸನೇ ಮಾಡೋದಿಲ್ಲ ಅಂತ ಹೇಳಕ್ಕೂ ನಾವು ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ವರ್ಷದಿಂದ ನಮ್ಮ ಹಿರಿಯರು ಇದನ್ನು ಪಾಲಿಸ್ತಾ ಇರಬಹುದು. ಬಟ್ ಮೆಡಿಕಲ್ ಪ್ರೊಫೆಷ್ನಲ್ ಆಗಿ ನಾನೇನು ಹೇಳ್ಬೋದು ಅಂದರೆ, ನಾವು ಮನೆ ಮದ್ದು ಮಾಡ್ತಾ ಕಾಯ್ತಾ ಕೂತಾಗ ಸೊ ಏನಾದ್ರು ಹೆಚ್ಚಾಗಿ ತೊಂದರೆ ಆಗಿ ಉಂಟಾದರೆ ಮತ್ತದು ನಮ್ಮ ಮೇಲೆ ತಿರುಮಂತ್ರ ಬಿದ್ದಾಗೆ ಆಗ್ತದೆ. ಸೊ ಈಗ ನಮಗೆ ಫೆಸಿಲಿಟಿ ಇರೋದ್ರಿಂದ, ಅಂದರೆ ನಮಗೆ ಡಾಕ್ಟರ್ಸ್ ಆಕ್ಸೆಸ್ ಆಗಲಿ ಅದೆಲ್ಲ ಈಸಿಯಾಗಿ ಇರೋದ್ರಿಂದ ನಾವು ಕರೆಕ್ಟಾಗಿ ಒಂದು ಚೆಕಪ್ ಮಾಡಿ ತೊಂದರೆ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಮದ್ದು ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಹೌದು. ಮುಂಚೆ ಎಲ್ಲ ಊರಿನಲ್ಲಿ ವೈದ್ಯರು ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಸ್ಥಳೀಯರು ಇರ್ತಾರೆ ಅಥವಾ ಅಲ್ಲಿ ನಾಟಿ ವೈದ್ಯರು ಇರ್ತಾರೆ, ಅವರು ಈ ಥರದ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಅದು ವಂಶ ಪಾರಂಪರ್ಯವಾಗಿ ಬರ್ತಾ ಹೋಯಿತು. ಜನರ ಒಂದು ನಂಬಿಕೆಯಲ್ಲಿ ಜೊತೆ ಆಯಿತು. ಅದು ಎಫೆಕ್ಟಿವ್ ಕೂಡ ಇದೆ ಕೂಡ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಅದರಲ್ಲೇ ನಿಂತು ಗುಣ ಆಗ್ಬೋದು ಅಂತ ದಿನ ದೂಡಿದರೆ ಮತ್ತೊಂದು ದೊಡ್ಡ ಗಂಭೀರ ಸಮಸ್ಯೆ ಆಗಬಾರ್ದಲ್ಲ, ಅದಕ್ಕೋಸ್ಕರ ಡಾಕ್ಟರನ್ನು ಸಂಪರ್ಕ ಮಾಡಬೇಕನ್ನುವಂಥ ಮಾತನ್ನು ಹೇಳಿದರು. ನಾವು ಆಗಲೇ ಅಲರ್ಜಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕಣ್ಣಿನಲ್ಲಿ ತುರಿಕೆ ಕಾಣಿಸ್ಕೊಳ್ಳುತ್ತೆ ಅಥವಾ ಪೊರೆಗಳು ಬರುವಂಥದ್ದು ಇರ್ಬೋದು, ವೇಸ್ಟ್ ಬರುವಂಥದ್ದು ಇರ್ಬೋದು. ಸೊ ಇದು ಮಕ್ಕಳಿಗೆ ಸಾಮಾನ್ಯವಾಗಿ ಇರ್ತದ ಹೇಗೆ ಅಂತ, ಅಂದರೆ ಸಣ್ಣ ಪ್ರಾಯದಲ್ಲಿರುವಾಗ? ಹೌದು, ಕೆಲವು ಮಕ್ಕಳಿಗೆ ಅದು
ಸ್ವಲ್ಪ ಏಜ್ ಆಗುವಾಗ ಗೊತ್ತಾಗ್ತದೆ ಅದು ಎಲರ್ಜಿ ಟೆಂಡೆನ್ಸಿ ಇರ್ಬೋದು. ಈ ಥರ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಹೆಚ್ಚಾಗಿ ಮೂಗಿನ ಎಲರ್ಜಿ ಸಹ ಇರುತ್ತೆ, ಅವರಿಗೆ ಟಾನ್ಸಿಲ್ ಆಗುವ ತೊಂದರೆ ಇರುತ್ತೆ, ಸೊ ಅವರಿಗೆ ಸ್ಕಿನ್ ಅಲರ್ಜಿ ಸಹ ಇರುತ್ತೆ, ಅವರಿಗೆ ಒಂದು ಎಲರ್ಜಿ ಪ್ರಕೃತಿಯಾಗಿ ಇರ್ಬೋದು ಅಂತ ಹೇಳ್ಬೋದು. ಸೊ ನಾನು ಹೇಳಿದಾಗೆ ಕೆಲವು ಸ್ವಲ್ಪ ಪ್ರಾಯ ಆದ ಮೇಲೆ ಅದು ಸರಿ ಆಗ್ತದೆ, ಬಟ್ ಅಲ್ಲಿ ತನಕ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ, ಜೊತೆಗೆ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡು ಇರಬೇಕಾಗುತ್ತೆ. ಇನ್ನು ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ತಲೆನೋವು ಅನ್ನುವಂಥದ್ದು ನಿರಂತರವಾಗಿರ್ತದೆ. ಮಕ್ಕಳೆಲ್ಲವೂ ಕೂಡ ಯಾವತ್ತು ನೋಡಿದರೆ ತಲೆನೋವು ಆಗ್ತದೆ. ತಲೆ ಒಂದು ತೊಂದರೆಯ ಸೂಚನೆ ಇರಬಹುದು. ಸೊ ಹೆಚ್ಚಾಗಿ ಮಕ್ಕಳಲ್ಲಿ ತಲೆನೋವು ಅಂದರೆ ನಾವು ಫಸ್ಟ್ ಕನ್ನಡಕ ಅಥವಾ ನಾನು ಹೇಳಿದೆ ಅಲ್ಲ ದೃಷ್ಟಿಹೀನತೆ, ಅದೊಂದು ನಾವು ಡೆಫಿನೆಟ್ಲಿ ಕರೆಕ್ಟಾಗಿ ಟೆಸ್ಟ್ ಮಾಡಿ ಆ ಥರದ್ದು ಏನಾದ್ರು ದೃಷ್ಟಿಹೀನತೆ ಇದೆಯಾ, ಅದರಿಂದ ತಲೆನೋವು ಬರ್ತಾ ಇದೆಯಾ ಅಂತ ತಪಾಸಣೆ ಮಾಡೋದು ಒಳ್ಳೆಯದು. ಸೊ ಬೇರೆ ಕಣ್ಣಿನ ರಿಲೇಟೆಡ್ ಇಲ್ಲದೆ ಇರ್ಬೋದು, ಮೈಗ್ರೇನ್ ಇಂಥ ತೊಂದರೆಗಳು ಸಹ ಬರುತ್ತೆ. ಮತ್ತು ಇತ್ತೀಚೆಗೆ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಅದು ನಮ್ಮ ದಿನನಿತ್ಯದಲ್ಲೇ ಬಂದ್ಬಿಟ್ಟಿದೆ. ಈಗ ಕಂಪ್ಯೂಟರ್ ನೋಡೋದಾಗಲಿ, ಮೊಬೈಲ್ ನೋಡೋದಾಗಲಿ, ಟಿ ವಿ ನೋಡೋದಾಗಲಿ, ಅದು ಇಲ್ಲದೆ ಸಹ ನಾವು ನಮ್ಮ ಮಕ್ಕಳಿಗೆ ಅದನ್ನು ಯೂಸ್ ಮಾಡಲೇಬೇಡಿ ಅಂತ ಹೇಳಲಿಕ್ಕೂ ಸಹ ಆಗೋದಿಲ್ಲ. ಯಾ ಸೊ ನಾವು ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ಎಜುಕೇಷನ್ ಓನ್ಲಿ ವೆಂಟ್ ಆನ್ ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಹೆಚ್ಚಾಗಿ ಅದರಿಂದ ತಲೆನೋವು ಉಂಟಾಗಬಹುದು. ವಿ ಕಾಲ್ ಇಟ್ ಅಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಸೊ ನಾವೊಂದು ಟ್ಯಾಬ್ ನೋಡ್ತಾ ಇರಲಿ ಅಥವಾ ಮೊಬೈಲ್ ನೋಡ್ತಾ ಇರಲಿ, ನಾವು ಹೆಚ್ಚಾಗಿ ಅದರ ಮೇಲೆ ಫೋಕಸ್ ಆಗಿ ಮಾಡ್ತಾ ಇರ್ತಾರೆ. ಸೊ ಇಂಥ ಟೈಮಲ್ಲಿ ಕಣ್ಣು ಒಂದು ಸ್ಟ್ರೆಸ್ ಅಥವಾ ರಿಲ್ಯಾಕ್ಸ್ಡ್ ಪೊಸಿಷನ್ನಲ್ಲಿ ಇರೋದಿಲ್ಲ. ಸೊ ಅದರಿಂದಾಗಿ ಈಗ ಇದು ಹುಬ್ಬಿನ ಸಂಧಿ ತಲೆನೋವು ಬರೋದು, ಸಂಜೆ ಆಗ್ತಾ ಇದ್ದಾಗೆ ಕಣ್ಣು ಕೆಂಪಾಗೋದು, ನೀರು ಬರೋದು, ಇಂಥದ್ದೆಲ್ಲ ಒಂದು ಲಕ್ಷಣಗಳು ಕಾಣ್ಬೋದು. ಸೊ ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಚಿಕಿತ್ಸೆ ಏನು ಮಾಡ್ಬೋದು? ಒನ್ ಇಸ್ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮೆಷರ್. ಅಂದರೆ ಆದಷ್ಟು ನಾವು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸನ್ನು ಕಡಿಮೆ ಯೂಸ್ ಮಾಡಬೇಕು. ನಾವು ಮಾಡ್ತಾ ಇದ್ರೂ ಈಗ ಕೆಲವರಿಗೆ ಅವರ ಪ್ರೊಫೆಷನ್ನೇ ಆಗಿದೆ ಇಡೀ ದಿವಸ. ಸೊ ವಿ ಕಾಲ್ ಇಟ್ ಆಸ್ 20-20-20 ರೂಲ್. ಅಂದರೆ ಎವ್ರಿ 20 ನಿಮಿಷ ಯು ಲುಕ್ ಎಟ್ ಸಮಥಿಂಗ್ ವಿಚ್ ಇಸ್ 20 feet ಅವೇ ಫಾರ್ ಅಟ್ಲೀಸ್ಟ್ 20 seconds. ಸೊ ಇದರಿಂದ ಏನಾಗ್ತದೆ, ವಿ ರಿಮೆಂಬರ್ ಟು ಬ್ಲಿಂಕ್. ಅಂದರೆ ನಾವು ಕಣ್ಣು ಹೀಗೆ ಮುಚ್ಚೋದು ಬಿಡೋದು ಇದೆಲ್ಲ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಹಾಗೆ ಕಣ್ಣಿನ ಪೊಸಿಷನ್ಸ್ ರೆಸ್ಟಲ್ಲಿ ಬರೋದ್ರಿಂದ ಇಂಥದ್ದೆಲ್ಲ ಸಿಂಪ್ಟಮ್ಸ್ ಕಡಿಮೆ ಬರುತ್ತೆ. ಸೊ ಇನ್ನು ಅಲರ್ಜಿಗಳ ಮೂಲಕ ಕಣ್ಣು ತುರಿಕೆ ಬರ್ತದೆ. ಕಣ್ಣನ್ನು ತುರಿಸ್ಬೇಡ ಅಂದರೂ ಕೂಡ ಮಕ್ಕಳು ತುರಿಕೆ ಜಾಸ್ತಿ ಮಾಡ್ತಾರೆ. ಈ ರೀತಿಯ ತುರಿಕೆ ಅಥವಾ ಅಲರ್ಜಿ ಅನ್ನುವಂಥದ್ದು ಮಕ್ಕಳಿಗೆ ಆದಾಗ ಪೋಷಕರು ಮೊದಲು ಏನು ಮಾಡಬಹುದು? ಅಂದರೆ ಸೊ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಸೊ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿ ಬೇರೆ ಏನಾದ್ರು ಎಲರ್ಜಿಗೆ ಕಾರಣ ಇದ್ದಿರ್ಬೋದು, ಅದನ್ನು ಎಲ್ಲ ನಿವಾರಿಸಿಕೊಂಡು ಲೈಕ್ ಡ್ರಾಪ್ಸ್ ಏನು ಅವರು ಯೂಸ್ ಮಾಡಲಿಕ್ಕೆ ಹೇಳ್ತಾರೆ ಅದು ಮಾಡ್ಬೋದು. ತಲೆನೋವು ಅಥವಾ ತಲೆನೋವು ಬಂದಾಗ ಅಥವಾ ತಲೆ ಸಿಡಿತ ಬಂದಾಗ ಕಣ್ಣಿನ ಏನಾದರೂ ಲಕ್ಷಣಗಳು ಇರ್ಬೋದು ಅನ್ನುವಂಥದ್ದನ್ನು ಸೂಚನೆ ಆಗಿರ್ತದೆ ಅನ್ನುವಂಥದ್ದನ್ನು ಡಾಕ್ಟರ್ ಹೇಳಿದರು. ಹಾಗಾಗಿ ನಿರಂತರವಾದಂಥ ತಲೆನೋವು ಅಥವಾ ತಲೆ ಸಿಡಿತಗಳು ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥ ಆಗಲಿ ಅನ್ನುವಂಥ ಆಶಯದ ಜೊತೆಗೆ ಇನ್ನು ಕಣ್ಣು ಕೆಂಪಾಗುವಂಥದ್ದು ಅಥವಾ ಕಣ್ಣು ತುರಿಕೆ ಅಥವಾ ಕಣ್ಣು ಅಲರ್ಜಿ ಅನ್ನುವಂಥದ್ದು ಎಲ್ಲವೂ ಕೂಡ ಆಯಿತು. ಇಲ್ಲಿ ಚಿಕಿತ್ಸೆ ಅಂತ ಬಂದಾಗ ಡಾಕ್ಟರ್ನ ಸಂಪರ್ಕ ಮಾಡ್ತೀವಿ, ಹೌದು. ಆದರೆ ದೀರ್ಘಕಾಲದ ಚಿಕಿತ್ಸೆ ಇದಕ್ಕೆ ಬೇಕಾಗುತ್ತೆ ಈ ಎಲರ್ಜಿಗಳು ಅಥವಾ ಇಂಥದ್ದು ಬಂದಾಗ ಅಂತ? ಹೌದು, ಕೆಲವು ತೊಂದರೆಗಳಿಗೆ ದೀರ್ಘಕಾಲ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಅಂಥ ಸಮಯದಲ್ಲಿ ನಾವು ದೀರ್ಘಕಾಲ ಯೂಸ್ ಮಾಡುವಂಥ ಮೆಡಿಸಿನ್ನೇ ಉಪಯೋಗಿಸ್ತೇವೆ. ಸೊ ಅದರಿಂದಾಗಿ ಕಣ್ಣಿಗೆ ಬರುವ ಕಾಂಪ್ಲಿಕೇಶನ್ಸ ಕಡಿಮೆ ಆಗುತ್ತೆ. ಸೊ ನೀವು ಹೇಳಿದ್ರಿ ಇದು ಕಣ್ಣು ಉಜ್ಜಬೇಡ ಅಂತ. ಸೊ ಈ ಕಣ್ಣು ಉಜ್ಜೋದ್ರಿಂದ ಸೊ ನಾನು ಹೇಳಿದೆ ಮಕ್ಕಳ ಕಣ್ಣು ಇನ್ನೂ ಬೆಳವಣಿಗೆ ಆಗ್ತಾ ಇದೆ ಅಂತ. ಸೊ ಈ ಕಣ್ಣಿನ ಕರಿಗುಡ್ಡೆಯಲ್ಲಿ ಒಂದು ರೀತಿಯ ತೊಂದರೆಗಳು ಬರುವುದು ಸಾಧಾರಣ. ಸೊ ವಿ ಕಾಲ್ ಇಟ್ ಆಸ್ ಕೆರಟೋಕೋನಸ್. ಅಂದರೆ ನಿಮ್ಮ ಕಣ್ಣಿನ ಕರಿಗುಡ್ಡೆ, ನೀವೇನು ಬ್ಲ್ಯಾಕ್ ಪೋರ್ಷನನ್ನು ನೋಡ್ತಾ ಇದ್ದೀರಾ, ಇಟ್ ಈಸ್ ಆ್ಯಕ್ಚುಲಿ ಲೈಕ್ ಅ ಟ್ರಾನ್ಸ್ಪೆರೆಂಟ್ ಗ್ಲಾಸ್. ಸೊ ಅದರದ್ದು ಒಂದು ನಾರ್ಮಲ್ ಥಿಕ್ನೆಸ್ ಮತ್ತೊಂದು ಶೇಪ್ ಇರುವಂಥದ್ದು.
ಸೊ ಅದರಿಂದಾಗಿ ನಮಗೆ ನಮ್ಮ ಸುತ್ತಮುತ್ತಲು ಇರುವುದೆಲ್ಲ ಸ್ಪಷ್ಟವಾಗಿ ಕಾಣ್ತದೆ. ಹೌದು. ಸೊ ಈ ಹೆಚ್ಚಾಗಿ ಕಣ್ಣು ಉಜ್ಜೋದು, ಸೊ ಇಂಥ ಸಮಸ್ಯೆಗಳಿಂದ ಅದರ ಶೇಪ್ ಮತ್ತು ಟೆಕ್ಸ್ಚರಲ್ಲಿ ತೊಂದರೆಗಳು ಬರ್ಬೋದು. ಇದರಿಂದ ದೃಷ್ಟಿಹೀನತೆ ಉಂಟಾಗತ್ತೆ, ಮತ್ತು ಸೀರಿಯಸ್ ತೊಂದರೆಗಳು ಉಂಟಾಗ್ಬೋದು. ಮತ್ತು ಆ ಕರಿಗುಡ್ಡೆಯಲ್ಲಿ ವೈಟ್ ಕಲರ್ ಬರೋದು, ಸೊ ಕಾರ್ನಿಯಲ್ ಒಪೇಸಿಟಿ. ಈಗ ನಾವು ಬೇರೆ ಕಡೆ ನಮಗೆ ಸ್ಕಿನ್ನಲ್ಲಿ ಒಂದು ಗಾಯ ಆದಾಗ ನೀವು ನೋಡ್ಬೋದು, ಅದು ಸ್ಕಾರ್ ಆಗಿ ಉಳ್ಕೊಳ್ತದೆ. ಸೊ ಹಾಗೆ ಕಣ್ಣಲ್ಲಿ ಅದು ಸ್ಕಾರ್ ಆಗಿ ಉಳ್ಕೊಂಡಾಗ ಅದು ವೈಟ್ ಆಗಿ ಆ ಕಣ್ಣೊಳಗಡೆ ಬೆಳಕು ಹೋಗುವುದನ್ನು ಕಂಪ್ಲೀಟ್ ಬಂದು ಮಾಡ್ತದೆ. ಸೊ ಅಂಥ ಸಮಯದಲ್ಲಿ ನಮಗೆ ಅದು ದೀರ್ಘವಾದ ಚಿಕಿತ್ಸೆನೇ ಬೇಕು. ಅಥವಾ ಯಾರು ಕಣ್ಣು ದಾನ ಮಾಡಿದಾಗ ಕಣ್ಣು ರೀಪ್ಲೇಸ್ಮೆಂಟ್ ಮಾಡುವಂಥ ಪ್ರಸಂಗ ಬರುತ್ತೆ. ಇನ್ನು ನಾನು ಕೇಳಬೇಕು, ಕಣ್ಣು ಏನಾದರೂ ತುರಿಕೆ ಅಥವಾ ಏನಾದರೂ ಕಣ್ಣಿನಲ್ಲಿ ಸಮಸ್ಯೆ ಬಂದಾಗ ಇಂಥ ಆಹಾರವನ್ನು ಅಥವಾ ಎಲರ್ಜಿ ಆಗೋದ್ರಿಂದ ಇಂಥ ಆಹಾರವನ್ನು ಸೇವನೆ ಮಾಡಬಾರ್ದು, ಕಣ್ಣಿನ ಚಿಕಿತ್ಸೆಯಲ್ಲಿರುವಾಗ ಇಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಅಂಥದ್ದು ಏನಾದರೂ ರೂಲ್ಸ್ ಏನಾದರೂ ಇದೆಯಾ? ಆಹಾರದಿಂದ ಕಣ್ಣಿನ ಸಮಸ್ಯೆಗೆ ಲಿಂಕ್ ತುಂಬ ಕಡಿಮೆ. ಇಟ್ಸ್ ಮೇನ್ಲಿ ಎನ್ವೈರ್ಮೆಂಟಲ್. ಅಂದರೆ ನಾವು ಎಂಥ ಪ್ರಿಕಾಷನ್ ತಗೊಳ್ಬೋದು, ಹೊರಗಡೆ ಹೋಗುವಾಗ ಮಗುವಿಗೆ ನಾವು ಕಪ್ಪು ಕನ್ನಡಕ ಹಾಕಿಸ್ಬೋದು. ಸೊ ಅದರಿಂದ ಡಸ್ಟ್ ಮತ್ತು ಧೂಳು ಬೀಳೋದು ಇದೆಲ್ಲ ಕಡಿಮೆ ಆಗ್ತದೆ. ಕೆಲವರಿಗೆ ಕ್ಯಾಪ್ ಸಹ ಹಾಕಲಿಕ್ಕೆ ನಾವು ಹೇಳ್ತೇವೆ, ತುಂಬ ಎಲರ್ಜಿ ಇರೋವರಿಗೆ. ಯಾಕಂದರೆ ಅವರಿಗೆ ಬೆಳಕು ನೋಡಿದಾಗ ತುಂಬ ತೊಂದರೆ ಸಹ ಆಗ್ತದೆ. ಸೊ ಇಂಥದ್ದೆಲ್ಲ ನಾವು ಪ್ರಿಕಾಷನ್ ತಗೊಳ್ಬೋದು. ಆದಷ್ಟು ಧೂಳು ಮತ್ತು ಸನ್ಲೈಟ್ ಎಲ್ಲ ಅವಾಯ್ಡ್ ಮಾಡಿ. ಸೊ ಡಾಕ್ಟರ್ ಜೊತೆಗೆ ಮತ್ತಷ್ಟು ಮಾತನಾಡೋದಿದೆ, ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಡಾಕ್ಟರ್ ಸುನಯನ ಭಟ್ ಅವರು ಇದ್ದಾರೆ. ಮಾತನಾಡ್ತಾ ಇದ್ವಿ ಮಕ್ಕಳ ಕಣ್ಣಿನ ಸಮಸ್ಯೆಗಳ ಬಗ್ಗೆ. ಒಂದು ಕರೆ ಇದೆ ಡಾಕ್ಟರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಕೊಡಬೇಕಿದೆ ಸುನೀತಾ ಅಂತ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ. ಕೊಡಬಿದ್ರೆಯಿಂದ. ಹಾಂ, ಹೇಳಿ ಮೇಡಮ್, ಇವಾಗ ಮಕ್ಕಳಿಗೆ ಬರ್ತಿ ಕೋಸ್ಕಣ್ಣು ಅಂತ ಬರುತ್ತಲ್ವಾ? ಹೌದು. ಅದನ್ನ ಯಾವ ರೀತಿ ನಾವು, ಯಾಕಂದ್ರೆ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ. ಅದು ಬರ್ತೆ ಬಂದಿರೋದಂತ ಅನ್ಕೊಂಡು ಸುಮ್ಮನೆ ಇರ್ತಾರೆ. ಹೌದು ಹೌದು ಅದನ್ನ ಏನಾದ್ರು ಸರ್ಜರಿ ಹೌದು, ಡೆಫಿನೆಟ್ಲಿ. ಧನ್ಯವಾದ. ನೀವು ಕಾರ್ಯಕ್ರಮ ನೋಡ್ತಾ ಇರಿ, ನಿಮಗೆ ಡಾಕ್ಟರ್ ಉತ್ತರವನ್ನು ನೀಡ್ತಾರೆ. ಎಸ್, ಧನ್ಯವಾದ. ಹೇಳಿ ಡಾಕ್ಟರ್. ಸೊ ಕೆಲವು ನಿಮಿಷಗಳ ಮುಂಚೆ ಸ್ವಲ್ಪ ಈ ವಿಷಯದಲ್ಲಿ ಮಾತಾಡಿದ್ದೇವೆ. ಸೊ ಹುಟ್ಟಿದಾಗಲೇ, ನಾನು ಹೇಳಿದಾಗೆ ಹುಟ್ಟಿದಾಗಲೇ ಅದು ಕರೆಕ್ಟಾಗಿ ಗೊತ್ತಾಗದೇ ಇಲ್ಬೋದು. ಬಟ್ ಒಂದು 6 ತಿಂಗಳಾಗುವಾಗ ಕೆಲವು ಮಕ್ಕಳಿಗೆ ಕೊಂಗಣ್ಣು ಅಥವಾ ಸ್ಕ್ವಿಂಟಿಂಗ್ ಅದು ಬರೋದು ಸಹಜ, ಅಂದರೆ ತುಂಬ ಅನ್ಕಾಮನ್ ಸಹ ಅಲ್ಲ. ಸೊ ಹೀಗಾಗಿದ್ದಾಗ ನಾವು ಕರೆಕ್ಟಾಗಿ ಪರೀಕ್ಷೆ ಮಾಡಬೇಕಾಗ್ತದೆ. ಈ ಥರ ಕೊಂಗಣ್ಣು ಯಾವ ವಿಷಯದಿಂದ ಬಂದಿದೆ, ಕಣ್ಣಲ್ಲಿ ಏನಾದ್ರು ತೊಂದರೆ ಇರೋದ್ರಿಂದ ಬಂದಿದೆಯಾ, ಅಥವಾ ಹಾಗೆ ಒಂದು 2 ಕಣ್ಣಿನಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು, ಒಂದು ಬ್ಯಾಲೆನ್ಸ್ ಇರೋದಿಲ್ಲ, ಆದ್ದರಿಂದ ಈ ಥರ ಕೊಂಗಣ್ಣು ಬಂದಿದೆ. ಸೊ ಆಗ ನಾವು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಸರಿ ಮಾಡಬಹುದು. ಸೊ ನಾವು ಏಜ್ ಅದು ಹೆಚ್ಚಾದಾಗೆ ಕಣ್ಣಿನ ದೃಷ್ಟಿಹೀನತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಶಸ್ತ್ರಚಿಕಿತ್ಸೆ ಮಾಡೋದು ಬೆಟರ್. ಇದು ಅಗೇನ್ ಇಂಡಿವಿಜುವಲ್ ಡಾಕ್ಟರ್ ಮೇಲೆ ಹೋಗ್ತದೆ. ಬಟ್ ಯೂಶ್ವಲಿ 1 ವರ್ಷ ಆದ ಮೇಲೆ ಯಾವುದೇ ಟೈಮಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಈ ಕೊಂಗಣ್ಣನ್ನು ಸರಿ ಮಾಡಬಹುದು. ಸೊ ಅವರಿಗೆ ಉತ್ತರ ಸಿಕ್ಕಿದೆ ಅನ್ನುವಂಥ ನಂಬಿಕೆ ನಮ್ಮದಾಗಿದೆ. ಇನ್ನು ಹುಟ್ಟಿದಾಗ ಮಕ್ಕಳಲ್ಲಿ ಕಣ್ಣಲ್ಲಿ ನೀರು ಬರುವಂಥದ್ದು ಒಂದು ಸಮಸ್ಯೆ ಅಂತ, ಯಾಕೆ ಬರ್ತದೆ, ಜೊತೆಗೆ ಏನು ಅದು? ಸೊ ಕೆಲವು ಮಕ್ಕಳಿಗೆ ನೀವು ನೋಡಿರ್ಬೋದು, ಹಾಗೆ ಕಣ್ಣು ಕೆಂಪು ಆ ಥರ ಏನೂ ಆಗಿರೋದಿಲ್ಲ, ಬಟ್ ಬರೀ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಮತ್ತು ಹೆಚ್ಚಾಗಿ ಪೋಷಕರು ಹೇಳ್ತಾರೆ ಎದ್ದಿದ್ದಾಗ ಕಣ್ಣಿದ್ದು ಸೈಡಲ್ಲಿ ಕಸದಾಗೆ ಸೇರ್ಕೊಂಡಿರತ್ತೆ ಅಂತ. ಹೌದು. ಸೊ ಕಣ್ಣಿಂದ ಮೂಗಿಗೆ ಒಂದು ನಾರ್ಮಲ್ ಕನೆಕ್ಷನ್ ಇರುತ್ತೆ. ಸೊ ಹೆಚ್ಚಾಗಿ ನಮ್ಮ ಕಣ್ಣೀರು ಬರೋದೆಲ್ಲ ಆ ನಾರ್ಮಲ್ ಒಂದು ಪೈಪಿನಾಗೆ ಕನೆಕ್ಷನ್ ಇರುತ್ತೆ, ಅದರಲ್ಲಿ ಹರಿದು ಹೋಗುತ್ತೆ. ಸೊ ಕೆಲವು ಟೈಮ್ ಹುಟ್ಟುವಾಗ ಮಕ್ಕಳಿಗೆ ಈ ಪೈಪ್ ಬ್ಲಾಕ್ ಆಗಿ ಬರ್ತದೆ. ಸೊ ಹೆಚ್ಚಾಗಿ ಮಕ್ಕಳಿಗೆ ನಾವೊಂದು ಮಸಾಜ್ ಅಂತ ಹೇಳ್ತೀವಿ, ಪೋಷಕರಿಗೆ ಒಂದು ಕಣ್ಣಿದ್ದು ಸೈಡಲ್ಲಿ ಮಸಾಜ್ ಮಾಡಲಿಕ್ಕೆ ಹೇಳ್ಕೊಡ್ತೀವಿ. ಸೊ ಈ ಥರ ಮಸಾಜ್ ಮಾಡೋದ್ರಿಂದ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ತೊಂದರೆ ನಿವಾರಣೆ ಆಗುತ್ತೆ. ಸೊ ಒಂದು ಕೆಲವೇ ಮಕ್ಕಳಿಗೆ ಅದು ಸರಿ ಆಗದೇ ಇರ್ಬೋದು. ಸೊ ಅಂತಹ ಪ್ರಾಬ್ಲಮ್ ಇದ್ದಾಗ ನಾವೊಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಓಪನ್ ಮಾಡಿ ನೀರು ಬರೋದನ್ನು ನಿವಾರಿಸ್ಬೋದು. ಸೊ ಕಣ್ಣಲ್ಲಿ ನೀರು ಬರೋದು ಅಂತ ಬಂತು, ಮತ್ತು ನೀವು ಮಕ್ಕಳು ಅಳುವುದನ್ನು ಅದರಲ್ಲಿ ಹೇಳಿದ್ರಿ. ನನಗೆ ಯಾವಾಗ ಒಂದು ಕ್ಯೂರಿಯಾಸಿಟಿ ಒಂದು ಕೇಳ್ತೀನಿ, ತಮಾಷೆ ಏನೋ ಗೊತ್ತಿಲ್ಲ, ಆದರೆ ಮಕ್ಕಳು ಜೋರಾಗಿ ಜಾಸ್ತಿ ಅಳ್ತಾ ಇರ್ತಾರೆ, ಅಳೋದ್ರಿಂದ ಕಣ್ಣೀರು ಜಾಸ್ತಿ ಹೋಗುತ್ತೆ, ಅದರಿಂದ ಏನಾದರೂ ಸಮಸ್ಯೆಗಳಾಗುತ್ತೆ? ಇಲ್ಲ ಇಲ್ಲ ಇಲ್ಲ, ಏನು ಸಮಸ್ಯೆ? ಇಲ್ಲ ಇಲ್ಲ, ಡೆಫಿನೆಟ್ಲಿ. ಸೊ ಸಾಮಾನ್ಯವಾಗಿ ಮಕ್ಕಳು ಜಾಸ್ತಿ ಅತ್ತಾಗ ಮನೆಯಲ್ಲಿ ಒಂಥರ ಭಯ ಆಗ್ತದೆ, ಅಳಬಾರ್ದು, ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅಂತ. ಏನಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ಸೊ ಇನ್ನು ಪ್ರೀ ಮೆಚೂರ್ಡ್ ಬೇಬೀಸ್ ಇರ್ತಾರೆ, ಅವರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ, ಯಾವ ರೀತಿಯಲ್ಲಿ ಇರ್ತದೆ, ಅಥವಾ ಚಿಕಿತ್ಸೆ ಹೇಗಿರ್ತದೆ? ಹೌದು. ಸೊ ಈಗೀಗ ಲೈಕ್ ಸೆಡ್ ಸೈನ್ಸ್ ಹ್ಯಾಸ್ ಅಡ್ವಾನ್ಸ್ಡ್ ಅ ಲಾಟ್. ನಮ್ಮಲ್ಲಿ ಲೈಕ್ ಟಾಪ್ ಆಫ್ ದ ಟೈಪ್ NICU ಎಲ್ಲ ಬಂದಿದೆ. ಸೊ ತುಂಬ ಚಿಕ್ಕ ಮಕ್ಕಳು, ಐ ಮೀನ್ ದೇ ಆರ್ ಈವನ್ ಲೆಸ್ ದೆನ್ 1 kg ಅಂಥ ಮಕ್ಕಳನ್ನೆಲ್ಲ ನಾವು ಉಳಿಸ್ಕೊಳ್ತಾ ಇದ್ದೇವೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಅದ್ರ ಜೊತೆ ಒಂದು ಸಣ್ಣ ಪ್ರಾಬ್ಲಮ್ಸ್ ಇದೆ. ಸೊ ಕಣ್ಣಲ್ಲಿ, ಸೊ ಆ್ಯಸ್ ಯು ನೋ, ಅವರು 7 ತಿಂಗಳಿಗೆ ಅಥವಾ 8 ತಿಂಗಳಿಗೆ ಹುಟ್ಟಿದರೆ ಕಣ್ಣಿನ ಬೆಳವಣಿಗೆ ಪೂರ್ತಿ ಆಗಿರೋದ್ರಿಲ್ಲ. ಮತ್ತು NICU ಅಲ್ಲಿ ಇಡ್ತೀವಿ ನಾವು, ಬೇರೆ ಮೆಡಿಸಿನ್ ಎಲ್ಲ ಕೊಡ್ತೀವಿ, ಆಕ್ಸಿಜನ್ ಹೀಗೆ ಎಕ್ಸ್ಪೋಜರ್ ಆಗುತ್ತೆ. ಸೊ ಇದೆಲ್ಲದರಿಂದ ಒಂದು ಕಣ್ಣಿನ ಅಕ್ಷಿಪಟಲ ಅಥವಾ ರೆಟಿನಾದು ಒಂದು ಕಣ್ಣಿನ ಪ್ರಾಬ್ಲಮ್ ಈ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ.
ಸೊ ಎನಿಬಡಿ ಔಟ್ ದೇರ್ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ 9 ತಿಂಗಳಿಗಿಂತ ಮುಂಚೆ ಹುಟ್ಟಿರುವ ಮಕ್ಕಳಿಗೆ ನಾವು ರೆಗ್ಯುಲರ್ ಆಗಿ ಕಣ್ಣಿದು ಚೆಕಪ್ ಮಾಡಬೇಕಂತ ಹೇಳ್ತೀವಿ. ಸೊ ನಾಟ್ ಇವನ್ ಅ ನಾರ್ಮಲ್ ಚೆಕಪ್, ನಾವು ಕಣ್ಣಿಗೆ ಡ್ರಾಪ್ ಹಾಕಿ ಅದು ಆ ಪ್ಯೂಪಿಲ್ ಅನ್ನೋದನ್ನು ಸ್ವಲ್ಪ ದೊಡ್ಡದು ಮಾಡಿ ಕಣ್ಣಿದು ರೆಟಿನಾದು ಕಂಪ್ಲೀಟ್ ಚೆಕಪ್ ಮಾಡಬೇಕಾಗ್ತದೆ. ಸೊ ಈ ರೆಟಿನೋಪತಿ ಆಫ್ ಪ್ರಿಮೆಚ್ಯೂರಿಟಿ ಅನ್ನೋದು 100 ಮಕ್ಕಳಲ್ಲಿ 1 ಮಗುವಿಗೆ ಆಗಬಹುದು. ಸೊ ಮತ್ತು ಅದರಲ್ಲೂ ಸಹ ಕೆಲವೇ ಪರ್ಸೆಂಟೇಜ್ ಮಕ್ಕಳಿಗೆ ಅದು ಸಿವಿಯರ್ ಆಗ್ಬೋದು. ಬಟ್ ಸಿವಿಯರ್ ಆದ ಮಕ್ಕಳಲ್ಲಿ ಇದು ಕಂಪ್ಲೀಟ್ ಬ್ಲೈಂಡ್ನೆಸ್ ಅಥವಾ ಕಂಪ್ಲೀಟ್ ದೃಷ್ಟಿಹೀನತೆ ಉಂಟಾಗಿಸ್ಬೋದು. ಸೊ ನಾವು ಈ ಥರ ರೆಗ್ಯುಲರ್ ಚೆಕಪ್ ಮಾಡೋದ್ರಿಂದ ಈ ಕಾಯಿಲೆಯನ್ನು ನಾವು ಮುಂಚೆಯನ್ನೇ ಡಯಾಗ್ನೋಸ್ ಮಾಡ್ಬೋದು. ಅಂದರೆ ಅದು ಜಸ್ಟ್ ಕಾಣಿಸ್ಕೊಳ್ಳುವಾಗೆ ನಾವು ಅದನ್ನು ಡಯಾಗ್ನೋಸ್ ಮಾಡಿದರೆ ಅದಕ್ಕೆ ಲೇಸರ್ ಚಿಕಿತ್ಸೆ ಹೀಗೆಲ್ಲ ಮಾಡಿ ಅದನ್ನು ಒಂದು ನಿವಾರಿಸಬಹುದು. ಓಕೆ ರೈಟ್. ಇನ್ನು ವಿಶೇಷ ಚೇತನ ಮಕ್ಕಳು ಬಹಳಷ್ಟು ಸವಾಲನ್ನು ಎದುರಿಸ್ತಾ ಇರ್ತಾರೆ. ಅವರ ಆರೋಗ್ಯವೇ ಒಂದು ರೀತಿಯ ಸವಾಲು, ಅವರ ದೈನಂದಿನ ಬದುಕೇ ಒಂದು ರೀತಿಯ ಸವಾಲು. ಆ ಸವಾಲಿನ ನಡುವೆ ಅವರಿಗೆ ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು, ಜೊತೆಗೆ ಅವರ ಚಿಕಿತ್ಸೆ ವಿಧಾನಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ, ಹೇಗೆ ಇರ್ತವೆ? ಸೊ ಇಂಥ ಮಕ್ಕಳಲ್ಲಿ ಹೆಚ್ಚಾಗಿ ಒಂದು ಫ್ರಮ್ ಸುಮಾರು ಪರ್ಸೆಂಟೇಜ್ ಒಂದು ಬ್ರೈನ್ ಡ್ಯಾಮೇಜ್ ಆಗಿರ್ಬೋದು ಅಂತ ವಿ ಸೇ. ಸೊ ವಿ ಕಾಲ್ ದಿಸ್ ಆಸ್ ಸೆರೆಬ್ರಲ್ ವಿಷುವಲ್ ಇಂಪೇರ್ಮೆಂಟ್. ಸೊ ನಿಮಗೆ ಗೊತ್ತಿರ್ಬೋದು, ಕಣ್ಣಿನ ನರ ಏನಿದೆ ಅದು ಬ್ರೈನಿಗೆ ಡೈರೆಕ್ಟ್ ಕನೆಕ್ಷನಲ್ಲಿ ಇರ್ತದೆ. ಸೊ ಬ್ರೈನಿಗೆ ಏನಾದ್ರು ಒಂದು ಟೈಪ್ ಡ್ಯಾಮೇಜ್ ಆದಾಗ ಅದು ಕಣ್ಣಿಗೂ ಸಹ ಹಾಗೆ ಅದರಲ್ಲಿ ಕಾಣಿಸ್ಕೊಳ್ಬೋದು. ಸೊ ಈಗ ನಾವು ನೋಡೋದು ಕಣ್ಣು ಒಂದು, ಯು ಕ್ಯಾನ್ ಸೇ ಇಟ್ಸ್ ಲೈಕ್ ಅ ಬಲ್ಬ್. ಓಕೆ, ಸೊ ದ ಐ ಬಾಲ್ ಅಥವಾ ಈಸ್ ಲೈಕ್ ಅ ಬಲ್ಬ್, ಬಟ್ ಅದು ವಯರ್ ಈಸ್ ಗೋಯಿಂಗ್ ಟು ದ ಬ್ರೈನ್. ಸೊ ಈಗ ನಾವು ಒಂದು ವ್ಯಕ್ತಿಯನ್ನು ನೋಡ್ತೇವೆ, ಬಟ್ ಅವ್ರು ಯಾರು, ಅವರು ನಮಗೆ ಹೇಗೆ ರಿಲೇಷನ್ ಇದ್ದಾರೆ, ಇದು ಎಲ್ಲ ನಮಗೆ ಬ್ರೈನ್ ಹೇಳ್ತದೆ ಅಲ್ವಾ. ಸೊ ಇಂತಹ ಮಕ್ಕಳಲ್ಲಿ ಇಂಥ ಅಸೋಸಿಯೇಷನ್ನಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಅವರಿಗೆ ಕಣ್ಣು ಆ್ಯಸ್ ಸಚ್ ಕ್ಲಿಯರ್ ಆಗಿ ಕಾಣ್ತಾ ಇರ್ಬೋದು, ಆದರೆ ಅವರು ಒಂದು ವ್ಯಕ್ತಿಯನ್ನು ನೋಡಿದಾಗ ಅವರು ಈ ವ್ಯಕ್ತಿ ಅವರು ಹೀಗೆ ನನಗೆ ರಿಲೇಷನ್ ಇದ್ದಾರೆ ಹಾಗೆ ಅದು ಎಲ್ಲ ಅವರಿಗೆ ಅರ್ಥ ಆಗದೇ ಇರ್ಬೋದು. ಸೊ ಈ ಥರದ್ದೆಲ್ಲ ತೊಂದರೆಗಳು ನಾವು ಇಂಥ ಮಕ್ಕಳಲ್ಲಿ ಕಾಣ್ಬೋದು. ಮತ್ತು ಹೆಚ್ಚಾಗಿ ಕಣ್ಣಿನ ತೊಂದರೆಗಳು ನಾನೇನು ಹೇಳಿದೆ, ಮಾಲ್ಗಣ್ಣಾಗಿರ್ಬೋದು ಅಥವಾ ಕನ್ನಡಕದ ನಂಬರ್ ಆಗಿರ್ಬೋದು, ಇಂಥದ್ದೆಲ್ಲ ಸಹ ಈ ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಕಾಣಿಸ್ಕೊಳ್ತದೆ. ಸೊ ಇಂಥ ಮಕ್ಕಳಲ್ಲಿ ನಾವು ಅರ್ಲಿ, ಸೊ ಆದಷ್ಟು ಬೇಗ ಈ ಥರ ತೊಂದರೆ ಇದೆ ಅಂತ ಗೊತ್ತಾದ ಕೂಡಲೇ ಪರೀಕ್ಷೆ ಮಾಡಿ ಸೂಕ್ತ ನಾವು ಟ್ರೀಟ್ಮೆಂಟ್ ಕೊಡೋದು ನಮಗೆ ಲಾಭ. ಹೌದು, ನಾನು ಕೇಳಬೇಕು ಅಂದರೆ ಸಾಮಾನ್ಯವಾಗಿರುವಂಥ ಮಕ್ಕಳನ್ನು ಚಿಕಿತ್ಸೆ ಮಾಡ್ಕೊಳ್ಬೋದು, ಅವರು ಹೇಳಿದಾಗೆ ಕೇಳ್ತಾರೆ, ಜೊತೆಗೆ ಆ ಚಿಕಿತ್ಸೆಗೆ ಸ್ಪಂದನೆ ಕೊಡ್ತಾರೆ. ಅಂಥ ಮಕ್ಕಳಿಗೆ ಚಿಕಿತ್ಸೆ ಕೊಡುವಾಗಲೂ ಕೂಡ ಬಹಳಷ್ಟು ಜಾಗರೂಕತೆಯಿಂದ ನೀವು ಚಿಕಿತ್ಸೆ ಅಥವಾ ಏನೋ ಮಾಡಬೇಕಾಗುತ್ತೆ. ಅದು ಏನಾದರೂ ಅದರ ವ್ಯತ್ಯಾಸಗಳಿರ್ತದೆ ಅವರನ್ನು ಆರೈಕೆ ಮಾಡುವಾಗ ಅಥವಾ ಅವರನ್ನು ಚಿಕಿತ್ಸೆ ಮಾಡುವಾಗ? ಇಟ್ಸ್ ನೀವು ಹೇಳಿದಾಗೆ ಒಂದು ಸವಾಲು ಅಂತ. ಸೊ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ದ ಪೇರೆಂಟ್ಸ್ ಆ್ಯಂಡ್ ದ ಕೇರ್ ಗಿವರ್ಸ್. ಸೊ ಆದಷ್ಟು ನಮ್ಮ ಕಡೆಯಿಂದ ನಾವು ಆದಷ್ಟು ಪ್ರಯತ್ನ ಮಾಡ್ಬೋದು ಅವರಿಗೆ, ಅಂದರೆ ಕ್ವಾಲಿಟಿ ಆಫ್ ಲೈಫ್, ಅವರು ದಿನನಿತ್ಯ ಅವರ ಕೆಲಸ ಮಾಡಿಕೊಳ್ಳಿಕ್ಕೆ ನಾವು ಆದಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ನಾನು ಕೇಳಲೇಬೇಕು, ಸಾಮಾನ್ಯವಾಗಿ ಶಾಲಾ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ಇರ್ಬೋದು ಅಥವಾ ಅವರ ಜೀವನದ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಒಂದು ಭದ್ರತೆಯನ್ನು ಅಥವಾ ಭವಿಷ್ಯವನ್ನು ಚಿಂತಿಸುವಂಥ ಬಹಳಷ್ಟು ಶಿಬಿರಗಳನ್ನು ಅಥವಾ ಬಹಳಷ್ಟು ಮಾಹಿತಿ ಕಾರ್ಯಾಗಾರಗಳನ್ನು ಮಾಡ್ತಾನೆ ಇರ್ತಾರೆ. ಅವರ ಭವಿಷ್ಯ ಚೆನ್ನಾಗಿರಬೇಕು, ಅವರನ್ನು ಅವರು ನೋಡ್ಕೊಳ್ಬೇಕು, ಭದ್ರತೆಯಲ್ಲಿ ಇರಬೇಕು, ಸುಭದ್ರ ಪ್ರಜೆ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ನಾನು ಕೇಳೋದು, ಕಣ್ಣಿನ ಆರೋಗ್ಯದ ಅಥವಾ ಕಣ್ಣಿನ ಆರೈಕೆಯ ಬಗ್ಗೆ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಪ್ರೈಮರಿ ಎಜುಕೇಷನಲ್ಲಿ ಅದರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳ ಅಗತ್ಯ ಇದೆಯಾ, ಅಥವಾ ಇದೆ ಅಥವಾ ಇಲ್ಲ ಅಂದರೆ ಯಾಕಾಗಿ ಬೇಕಾಗಿದೆ ಅಂತ? ಡೆಫಿನೆಟ್ಲಿ, ಆ್ಯಂಡ್ ಲೈಕ್ ಆಲ್ರೆಡಿ ಮೆನಿ ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಆರ್ ಇನ್ ಪ್ಲೇಸ್. ಸೊ ಅಂಗನವಾಡಿ ಟೀಚರ್ಸಿಗೂ ಎಲ್ಲ ನಾವು ಮಕ್ಕಳ ದೃಷ್ಟಿ ಟೆಸ್ಟ್ ಮಾಡೋದು ಅಂಥದ್ದೆಲ್ಲ ಹೇಳಿಕೊಡ್ತೇವೆ. ಸೊ ಮುಂಚೆನೇ ನಾವು ಹೇಳಿದಾಗೆ ಮಕ್ಕಳಿಗೆ ತಮಗೆ ತೊಂದರೆ ಇದೆ ಅನ್ನೋದು ಗೊತ್ತಾಗದಿರ್ಬೋದು. ಸೊ ಅರ್ಲಿ ಸ್ಟೇಜಲ್ಲಿ ನಾವು ಅದರ ಪರೀಕ್ಷೆ ಮಾಡಿ ಅದನ್ನು ಬೇಗ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡೋದ್ರಿಂದ ನಮಗೆ ತುಂಬ ಲಾಭ ಆಗುತ್ತೆ. ಸೊ ಈ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಆಗಲಿ, ಐ ಕ್ಯಾಂಪ್ ಆಗಲಿ, ಇದೆಲ್ಲ ಮಾಡೋದ್ರಿಂದ ಡೆಫಿನೆಟ್ಲಿ ಸಣ್ಣ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗ್ಬೋದು.
ಎಸ್ಪೆಷಲಿ ಕೆಲವು ಮಕ್ಕಳಿಗೆ ಒಂದೇ ಕಣ್ಣಲ್ಲಿ ತೊಂದರೆ ಇರ್ಬೋದು. ಅಂದರೆ ನಾವು ಮಾತಾಡಿದೆವು ಕನ್ನಡಕದ ಪವರ್ ಅಂತ. ಸೊ ಇಂತಹ ಪವರ್ ಒಂದೇ ಕಣ್ಣಲ್ಲಿದ್ದರೆ ಸುಮಾರು ದೊಡ್ಡಾಗೋ ತನಕ ಅವರಿಗೆ ಅರ್ಥವೇ ಆಗೋದಿಲ್ಲ ದಟ್ ಕಣ್ಣಲ್ಲಿ ಏನಾದ್ರು ತೊಂದರೆ ಇದೆ ಅಂತ. ಯಾಕಂದರೆ ಇನ್ನೊಂದು ಕಣ್ಣಲ್ಲಿ ಅವರಿಗೆ ಕ್ಲೀನಾಗಿ ಕಾಣ್ತಾ ಇರುತ್ತೆ. ಸೊ ಇಂತಹ ಸಿಚುವೇಶನ್ನಲ್ಲೆಲ್ಲ ಈ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಥವಾ ಐ ಕ್ಯಾಂಪ್ ಮಾಡೋದ್ರಿಂದ ನಾವು ಬೇಗ ಈ ಥರದ್ದು ತೊಂದರೆಗಳನ್ನೆಲ್ಲ ಕಂಡು ಹಿಡಿದು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡ್ಬೋದು. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮುಖ್ಯವಾಗಿ ಕಣ್ಣು ಅಂತ ಬಂದಾಗ ಬಹಳಷ್ಟು ಗಮನ ಹರಿಸಬೇಕಾದದ್ದು ಅಥವಾ ಅದನ್ನು ಬಹಳಷ್ಟು ಕೇರ್ ಮಾಡಬೇಕಾದದ್ದು ಹೌದು. ಈ ನಡುವೆ ಅದೆಷ್ಟೋ ಜನ ಅಂಧರಿದ್ದಾರೆ ಅಥವಾ ದೃಷ್ಟಿ ಇಲ್ಲದವರು ಇದ್ದಾರೆ. ಹಾಗಾಗಿ ನೇತ್ರದಾನ ಅನ್ನುವಂಥದ್ದು ಇವತ್ತು ಬಹಳಷ್ಟು ಒಂದು ಹಂತದ ಯಶಸ್ಸನ್ನು ತಲುಪಿದೆ. ಅಂದರೆ ಅದಕ್ಕೆ ಪ್ರಾಮುಖ್ಯತೆ ಇನ್ನಷ್ಟು ಕೊಡಬೇಕು ಪ್ರತಿಯೊಬ್ಬರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾರೆ. ಈ ನೇತ್ರದಾನದ ಬಗ್ಗೆ ಹೇಳಬೇಕು ಡಾಕ್ಟರ್. ಸೊ ಯಾರು ಬೇಕಾದರೂ ನೇತ್ರದಾನ ಮಾಡ್ಬೋದು. ಸೊ ಅದಕ್ಕೆ ಲೈಕ್ ಏಜ್ ಗ್ರೂಪ್ ಅಂತ ಇಲ್ಲ. ಅಥವಾ ಕೆಲವರು ಹೇಳ್ತಾರೆ ಏನಾದ್ರು ಕ್ಯಾನ್ಸರ್ ಅಥವಾ ಶುಗರ್ ಪ್ರಾಬ್ಲಮ್ ಇದ್ದರೆ ಅದು ಕಣ್ಣು ದಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆ ಥರ ಏನೂ ಇಲ್ಲ. ಯಾರೇ ಬೇಕಾದ್ರೂ ಕಣ್ಣು ದಾನ ಮಾಡ್ಬೋದು. ಯು ಕ್ಯಾನ್ ಈವನ್ ಪ್ಲೆಡ್ಜ್ ಯುವರ್ ಐಸ್, ಅಂದರೆ ಮುಂಚೆನೇ ಯು ಕ್ಯಾನ್ ಗೋ ಆ್ಯಂಡ್ ವಾಲಂಟಿಯರ್. ಸೊ ಯೂಶ್ವಲಿ ಆದಷ್ಟು ಬೇಗ ಕಣ್ಣಿದು ಐ ಡೊನೇಷನ್ ಟೀಮ್ ಹೋಗಿ ಅಲ್ಲಿ ಸೂಕ್ತ ಪ್ರೊಸೀಜರ್ ಎಲ್ಲ ಮಾಡಿ ಅದು ರಿಟ್ರೀವಲ್ ಅಂತ ಹೇಳ್ತೀವಿ ನಾವು. ಅದು ಕಣ್ಣಿದು ನಮಗೆ ಬೇಕಾಗಿರುವ ಒಂದು ಅಂಗವನ್ನು ತಗೊಂಡು ಬರೋದು. ಹಾಗೆ ಐ ಬ್ಯಾಂಕ್ಗಳಂತಿದ್ದಾವೆ ಮ್ಯಾಂಗ್ಳೂರಲ್ಲಿ, ತುಂಬ ಕಡೆ ಇದ್ದಾವೆ ಈಗ. ಸೊ ಅಲ್ಲಿ ನಾವು ಮುಂಚೆ ಹೇಗಿರ್ತಾ ಇತ್ತು ಅಂದರೆ ನಾವು ಕಣ್ಣು ದಾನ ಮಾಡಿದ ಕೂಡಲೇ ಅದರ ನೆಕ್ಸ್ಟ್ ಆಪ್ರೇಷನ್ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ. ಈಗ ನಾವು ಒಂದು ಸೊಲ್ಯೂಷನ್ ಅಥವಾ ಒಂದು ಮೀಡಿಯಾ ಅಂತ ಹೇಳ್ತೀವಿ, ಅಂಥದ್ದೊಂದರಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡ್ಬೋದು ಸ್ವಲ್ಪ ದಿವಸ. ಸೊ ಇನ್ನೊಂದು ಸಹ ಈ ಕಣ್ಣು ದಾನದ ಆಪರೇಷನಲ್ಲಿ ಒಂದು ಅಡ್ವಾನ್ಸ್ಮೆಂಟ್ ಆಗಿದೆ. ಏನಂದರೆ ಈಗ ಕಣ್ಣು ನಾವು ಏನು ತಗೊಳ್ತೀವಿ ಕರಿಗುಡ್ಡೆ, ಅದರಲ್ಲೇ ತುಂಬ ಲೇಯರ್ಗಳಿದ್ದಾವೆ. ಸೊ ಮುಂಚೆ ನಾವು ಇಡೀ ಕರಿಗುಡ್ಡೆ ಏನು ತಗೊಂಡಿದ್ದೀವಿ ಅದನ್ನು ರೀಪ್ಲೇಸ್ಮೆಂಟ್ ಆಪ್ರೇಷನ್ ಮಾಡ್ತಾ ಇದ್ವಿ. ಈಗ ನಾವು ಅದು ಲೇಯರ್ ಬೈ ಲೇಯರ್ ಮಾಡೋದ್ರಿಂದ ಒಂದು ಕಣ್ಣಿಂದ ಹಲವಾರು ಪೇಷಂಟ್ಗಳಿಗೆ ಅದು ಬೆನಿಫಿಟ್ ಆಗತ್ತೆ. ಸೊ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರಿದ್ದು ಕಣ್ಣು 4 ಪೇಷಂಟಿಗೆ ಉಪಯೋಗ ಬಂತು. ಸೊ ಅದೇ ಥರ ಸೊ ಡೆಫಿನೆಟ್ಲಿ ತುಂಬ ಜನ ಅಂಧರಿಗೆ ನಾವು ಬೆನಿಫಿಟ್ ಕೊಡ್ಬೋದು. ಒಬ್ಬನ ಕಣ್ಣು ಅಥವಾ ಒಂದು ಕಣ್ಣು ಅನ್ನುವಂಥದ್ದು 4 ಜನರ ಜೀವನದಲ್ಲಿ ಅವರಿಗೆ ಒಂದು ಪ್ರಪಂಚವನ್ನು ನೋಡುವಂಥ ಒಳ್ಳೆಯ ಕಾರ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಇವತ್ತು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಡಾಕ್ಟರ್ ಹೇಳಿದರು ನಮಗೆ, ಡಾಕ್ಟರ್ ಸುನಯನ ಭಟ್ ಅವರು. ಸೊ ಇನ್ನು ಇಲ್ಲಿ ಬಿಟ್ಟರೆ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅಥವಾ ಕಾಲೇಜಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಸಿಗ್ತಾರೆ ಅವರು, ಅಥವಾ ಯಾವ ಯಾವ ಸಂದರ್ಭ ಯಾವ ಟೈಮಿಂಗಲ್ಲಿ ಎಲ್ಲಿ ಸಿಗ್ತಾರೆ ಡಾಕ್ಟರ್ ಅಂತ ಕೇಳಿದ್ರೆ ವೀಕ್ಷಕರಿಗೆ ಹೇಳಬೇಕು, ನೀವು ಎಲ್ಲಿ ಸಿಗ್ತಾರೆ? ಬೇರೆ ಕಡೆ ಬೇರೆ ಹಾಸ್ಪಿಟಲಲ್ಲಿ ಸಹ ಕನ್ಸಲ್ಟೇಷನ್ ಮಾಡ್ತೀನಿ. ಊರ್ವ ಮಾರ್ಕೆಟಲ್ಲಿ ರೇನ್ಬೋ ಐ ಕೇರ್ ಸೆಂಟರ್ ಅಂತ ಒಂದು ಪೀಡಿಯಾಟ್ರಿಕ್ ಸ್ಪೆಷಾಲಿಟಿ ಕ್ಲಿನಿಕ್ ಓಪನ್ ಮಾಡಿದ್ದೇವೆ. ಸೊ ಅಲ್ಲಿ ಮಕ್ಕಳಿಗೆ ಬೇಕಾಗುವಂಥದ್ದು ಎಲ್ಲ ಎಕ್ವಿಪ್ಮೆಂಟ್ಗಳು ಇದೆ. ಸೊ ತುಂಬ ಸಣ್ಣ ಮಕ್ಕಳಿಗೆ ಸಹ ನಾವು ಸ್ಕ್ರೀನಿಂಗ್ ಮಾಡಿ ದೃಷ್ಟಿಹೀನತೆ ಏನಾದ್ರು ಇದೆಯಾ ಅಂಥದ್ದೆಲ್ಲ ಕಂಡು ಹಿಡಿಬೋದು. ಸೊ ಇವತ್ತು ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳ ಕಣ್ಣಿನ ಸಮಸ್ಯೆಗಳು ಜೊತೆಗೆ ಕಣ್ಣಿನ ಆರೋಗ್ಯ ಇರ್ಬೋದು, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಜೊತೆಗೆ ವೀಕ್ಷಕರಿಗೂ ಕೂಡ ಗೊಂದಲಗಳಿದೆ, ಅದೆಲ್ಲವೂ ಕೂಡ ಪರಿಹಾರ ಆಗಿರ್ಬೋದು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಚಿಕಿತ್ಸೆಯ ಬಗ್ಗೆ ಅಥವಾ ಇದರ ಮಾಹಿತಿಗಳಿದ್ರೆ ಅವರ ಕ್ಲಿನಿಕ್ಗೆ ಭೇಟಿ ಕೊಡ್ಬೋದು ಅಥವಾ ಐ ಕೇರ್ ಸೆಂಟರ್ಗೆ ಭೇಟಿ ಕೊಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಡಾಕ್ಟರ್ಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಿಚಾರದ ಜೊತೆ ಮತ್ತೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.